जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे हरे, हरे राम हरे राम 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 हरे हरे. ಸೊ ಈಗ ಪೃಥ್ವಿ ಮಹಾರಾಜರ ಯಜ್ಞ, ಅಶ್ವಮೇಧ ಯಜ್ಞ. ಸೊ 99 ಮುಗಿಸಿದ್ದಾರೆ ಅವರು. 99 ಮುಗಿಸಿ 100ನೇದು ಪ್ರಾರಂಭಿಸಿದ್ದಾರೆ. ಸೊ ಆದರೆ 100 ಯಜ್ಞ ಇದು ಹೆಸರು ಯಾರಿಗೆ? ಇಂದ್ರನಿಗೆ ಅಂತ ಹೇಳ್ತಾರೆ. ಶತಕ್ರತು ಅಂತ ಕೇಳಿದ್ವಿ ನಾವು. ಶತ ಅಂದ್ರೆ 100, ಕ್ರತು ಅಂದ್ರೆ ಯಜ್ಞಗಳು. ಸೊ 100 ಅಶ್ವಮೇಧ ಯಜ್ಞವನ್ನು ಮಾಡಿದವ ವ್ಯಕ್ತಿ ಇಂದ್ರ. ಸೊ ಅಂದ್ರೆ ಇಂದ್ರ ದೇವೇಂದ್ರ, ದೇವತೆಗಳ ರಾಜ. ಸೊ ಅವರಿಗೆ ಈ ಸ್ಥಾನ ಸಿಕ್ಕಿದೆ ಅಂದ್ರೆ ಅವರು ತುಂಬಾ ಒಂದು ಪುಣ್ಯಜೀವಿ, ಭಕ್ತರು ಅವರು. ಸೊ ಮತ್ತೆ ಹೀಗೆ ಅವರಿಗೆ ಆ ಪದವಿಯಲ್ಲಿದ್ರು ಕೂಡ ಹೇಳ್ತಾರೆ ಅವರು ಕೂಡ ಭಯ ಇದೆ. ಈಗ ನೋಡಿ, ರಾಜಕೀಯ ಈಗ ಇವತ್ತು ಎಲೆಕ್ಷನ್ ಕೌಂಟಿಂಗ್. ಸೊ ಎಲ್ಲರೂ ಇವತ್ತು ಆ ರಾಜ್ಯದ ಇವರು ಯಾರು ಮಂತ್ರಿ ಆಗ್ತಾರೆ, ಸೊ ನನಗೆ ಸಿಗ್ಬೇಕು, ಪದವಿ ಆಸೆ. ಸೊ ಎನಿವೆ, ಈ ಭೌತಿಕ ನಾವು ನೋಡ್ತೇವೆ ನಮ್ಮ ಇದರಲ್ಲಿ, ಪರಿಸರದಲ್ಲಿ. ಸೊ ಹೇಳ್ತಾರೆ ಇದು ದೇವತಾ ಲೋಕದಲ್ಲೂ ಕೂಡ ಸ್ವಲ್ಪ ಹಾಗೆ ಇದೆ ಅಂತ ಹೇಳ್ತಾರೆ. ಸಂಪೂರ್ಣ ಶುದ್ಧ ಭಕ್ತರಲ್ಲಿ ಅದಿಲ್ಲ ಅದು. ಆದರೆ ಇಲ್ಲಿ ತೋರಿಸ್ತಾ ಇರೋದು, ಇಲ್ಲಿ ಇಂದ್ರ ಸಾಮಾನ್ಯ ವ್ಯಕ್ತಿ ಅಲ್ಲ, ಇಂದ್ರನ ಮೇಲೆ ನಾವು ಕಮೆಂಟ್ ಮಾಡೋದು ಅಂತಲ್ಲ. ಆದರೂ ಇಲ್ಲಿ ಹೇಳೋದು ಆ ಸ್ಥಾನ, ಆ ಪದವಿಯಲ್ಲಿ ಇಂದ್ರನಿಗೂ ಒಮ್ಮೊಮ್ಮೆ ಆ ರೀತಿ. ಯಾಕಂದ್ರೆ ಈ ರಾಕ್ಷಸರು, ಈ ಅಸುರರು, ಹಿರಣ್ಯಕಶಿಪು ನಾವು ಕೇಳಿದ್ವಿ, ಹಿರಣ್ಯಕಶಿಪು ಅವರ ಪದವಿಯನ್ನು ಕಿತ್ಕೊಂಡ್ಬಿಟ್ಟಿದ್ರು. ಸೊ ಹಿರಣ್ಯಾಕ್ಷ, ರಾವಣ, ಸೊ ಇವರೆಲ್ಲ ಈ ರೀತಿ ರಾಕ್ಷಸ ಅಸುರರ ಮಧ್ಯೆ ನಡೀತಾ ಇರುತ್ತೆ. ಸೊ ಹಾಗೆ ಇಂದ್ರನಿಗೆ ಕೂಡ ಭಯ ಇರುತ್ತೆ. ಆದ್ರೆ ಇಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ ಒಂದ್ ರೀತಿಯಲ್ಲಿ. ಯಾಕಂದ್ರೆ ಪೃಥು ಮಹಾರಾಜರು ಭಗವಂತನ ಶುದ್ಧ ಭಕ್ತರು, ಪರಿಶುದ್ಧ ಭಕ್ತರು. ಸೊ ಅವರಿಂದ ಯಾಕೆ ಭಯ ಪಡಬೇಕು? ಅಸುರರಿಂದ ಭಯ ಪಡಬೇಕು. ಆದ್ರೆ ಒಮ್ಮೊಮ್ಮೆ ಹಾಗೆ ಸನ್ನಿವೇಶ ಅಪಾರ್ಥ ಆಗ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ಇನ್ನೊಂದು ಆಗ್ಬೋದು. ಸರಿಯಾದ ರೀತಿಯಲ್ಲಿ ನಾವು ಸತ್ಯವನ್ನು ಗೋಚರಿಸದೇ ಇರ್ಬೋದು. ಸೊ ಪೃಥು ಮಹಾರಾಜನಿಗೇನು ಈ ತರ ಇಂದ್ರನ ಪದವಿ ತಗೊಳ್ಬೇಕು ಅಂತ ಏನು ಆಸೆ ಇದೆ. ಸೊ ಹಾಗೆ ಇಂದ್ರನು ಅದ್ರ ಬಗ್ಗೆ ಹೆದರಿಕೆ ಪಡ್ಕೊಳ್ಳೋದು, ಇಲ್ಲಾಂದ್ರೆ ವರಿ ಮಾಡ್ಕೊಳ್ಳೋದು ಅಗತ್ಯ ಇಲ್ಲ. ಬಟ್ ಎನಿವೆ, ಸನ್ನಿವೇಶ ಅವ್ರಿಗೇನೋ ಆತರ ಅನ್ನಿಸ್ತು. ಬಹುಶಃ ಇಲ್ಲಿ ಈ ತರ ನಾನು 100 ಯಜ್ಞಗಳು ಮಾಡಿದ್ದೇನೆ, ಹಾಗೆ ಇವರು ಪೃಥು ಮಹಾರಾಜರು ಕೂಡ ಮಾಡೋದು ಉದ್ದೇಶ ನನ್ನ ಪದವಿಯನ್ನು ಪಡಿಲಿಕ್ಕೆ ಅಂತ. ಸೊ ಹೇಳ್ತೀವಿ ಈ ತರ ಎಲ್ಲ ಇದೆ. ಈ ತರ ಒಂದೊಂದ್ಸಲ ಅಪಾರ್ಥ ಆಗೋ, ಇನ್ನೊಂದೆಲ್ಲ ಆಗ್ಬೋದು. ಸೊ ಈಗ ಅವರು ಅದು ನೇರವಾಗಿ ಬಂದು ಅವರು ಎದುರಿಸ್ಬೋದಾಯ್ತು ಇಂದ್ರನು. ಯಾಕಂದ್ರೆ ಕ್ಷತ್ರಿಯ ಧರ್ಮ ಇದೆ. ಕ್ಷತ್ರಿಯ ಧರ್ಮದಲ್ಲಿ ಅವರು ಯಾರಾದರೂ ಇವಾಗ ಈ ಕುದುರೆ ಅಶ್ವಮೇಧ ಈಗ ಮಾಡಿದ್ದಾರೆ ಅಂದ್ರೆ ಅದ್ರಿಗೆ ಯಾರಾದ್ರೂ ಕೂಡ ಅದನ್ನ ಇದು ಮಾಡ್ಬೋದು, ಅದನ್ನ ವಿರೋಧಿಸ್ಬೋದು. ಆದ್ರೆ ಅದನ್ನ ವಿರೋಧಿಸಕ್ಕೊಂದು ಕ್ರಮ ಇದೆ, ಕ್ಷತ್ರಿಯ ಧರ್ಮ ಇದೆ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಇಂದ್ರನು ಅಷ್ಟ ದೊಡ್ಡ ವ್ಯಕ್ತಿ, ಅಷ್ಟು ದೊಡ್ಡ ವ್ಯಕ್ತಿ. ಅವ್ರಿಗೇನು ಕ್ಷತ್ರಿಯ ಧರ್ಮದ ಬಗ್ಗೆ ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆ ಗೊತ್ತು. ಅವ್ರಿಗೆ ಗೊತ್ತಿದ್ರು ಕೂಡ ಅವರು ಇಲ್ಲಿ ಅವರು ಬಹುಶಃ ಅನ್ಕೊಂಡಿದ್ದು ಇಲ್ಲಿ ಪೃಥು ಮಹಾರಾಜರು ಬಹಳ ಬಲಿಷ್ಠ ಪರಾಕ್ರಮಶಾಲಿಗಳು, ನನಗೆ ಅವರನ್ನು ನೇರವಾಗಿ ಎದುರಿಸಕ್ ಆಗೋದಿಲ್ವೋ ಏನೋ ಆ ರೀತಿಯಲ್ಲಿ ಅವರು ಅನ್ಕೊಂಡು. ಸೊ ಈಗ ಒಂದು ಗುಪ್ತ ರೂಪದಲ್ಲಿ ಅವರು, ನಾವು ಕೇಳ್ತಾ ಇರೋದು ಒಂದೊಂದು ಇದು ಅವರ ಬಟ್ಟೆ ಬದಲಿಸಿ ಅವರು ಬೇರೆ ಇದ್ರಲ್ಲಿ ಬರ್ತಾ ಇದ್ದಾರೆ. ಅವರ ಇದನ್ನೇ ಅಡಗಿಟ್ಟು ಇದ್ರಲ್ಲಿ ಬರ್ತಾ ಇದ್ದಾರೆ ಈಗ. ಸೊ ಈಗ ನೋಡ್ತೇವೆ, ಈಗ ಕೆಲವು ಶ್ಲೋಕಗಳು ನೋಡ್ತೇವೆ. ಅದು ಕೂಡ ಅಷ್ಟೇ ಅಲ್ಲದೆ ಅವ್ರು ಬರ್ತಾ ಇರೋ ರೂಪಗಳೆಲ್ಲ ಒಂದು ಧಾರ್ಮಿಕ ವ್ಯಕ್ತಿಯಾಗಿ ಬರ್ತಾ ಇಲ್ಲ. ಯಾಕಂದ್ರೆ ಅವ್ರು ರಾಜನಾಗಿ ಕ್ಷತ್ರಿಯನಾಗಿ ಬಂದ್ರೆ ಆಟೋಮೆಟಿಕ್ ಆಗಿ ಎಲ್ಲರೂ ನಿಲ್ಲಿಸ್ತಾರೆ, ಯಾರಾದರೂ ಇನ್ನೊಂದು ಇದು ಮಾಡ್ಬೋದು ಅವ್ರಿಗೆ ಆ ರೀತಿ ಅವರು ಕುದುರೆಯನ್ನು ತಗೊಂಡು ಹೋಗಕ್ಕಾಗಲ್ಲ. ಆದ್ರೆ ಈ ರೀತಿ ಅವರು ಧಾರ್ಮಿಕ ವ್ಯಕ್ತಿಯಾಗಿ ಬಂದ್ರೆ ಯಾರು ಕೂಡ ಏನು ಮಾಡೋದು. ಸೊ ಹೇಳ್ತಾರೆ ಇದು ವೈದಿಕ ಸಂಸ್ಕೃತಿಯಲ್ಲಿ ಹೀಗೆ ಒಬ್ಬ ರಾಜನ ಮನೆ ಆಗಿದ್ರು, ರಾಜನ ಅರಮನೆ ಆಗಿದ್ರು ಕೂಡ ಒಬ್ಬ ಯಾರಾದ್ರೂ ಸಾಧು ಸಂತ, ಒಬ್ಬ ಬ್ರಾಹ್ಮಣ ಬಂದ್ರೆ ಅವ್ರಿಗೆ ಡೈರೆಕ್ಟ್ ಎಂಟ್ರಿ, ಅವ್ರಿಗೆ ವೀಸಾ ಕಸ್ಟಮ್ಸ್ ಎಲ್ಲ ಇಲ್ಲ. ಇಲ್ಲಿ ನಮ್ಮ ಒಂದು ದೇಶಗಳಿಗೆ ಹೋಗ್ಬೇಕು ಅಂದ್ರೆ, ಇಲ್ಲ ಅಂದ್ರೆ ಇಲ್ಲಿ ಸಪೋಸ್ ಇಲ್ಲಿ ನಮಗೆ ಸ್ವಲ್ಪ ಅನುಭವ, ಒಂದೊಂದ್ಸಲ ವಿಧಾನಸೌಧ ಇದೆಲ್ಲ ಪ್ರವೇಶಗೊಳ್ಬೇಕಂದ್ರೆ ಆಗೋದಿಲ್ಲ, ಜನಸಾಮಾನ್ಯರಿಗೆ ಆಗೋದಿಲ್ಲ. ಈ ತರ ನಾವು ಈ ತರ ಬಟ್ಟೆ ಹಾಕೊಂಡು ಹೋದ್ರು ಕೂಡ ಅಲ್ಲಿ ಎಂಟ್ರಿ ಇಲ್ಲ.
ಯಾಕಂದ್ರೆ ಎನಿವೆ ಕಾಲ ಬದಲಾಗಿದೆ, ಸಮಯ ಬದಲಾಗಿದೆ, ಕಲಿಯುಗ ಎಲ್ಲ ಈ ತರ ಜನರು ತುಂಬಾ ಮೋಸ ಮಾಡಿದ್ದಾರೆ ಈ ವೇಷದಲ್ಲಿ, ಈ ಭಕ್ತರ ವೇಷದಲ್ಲೋ ಇಲ್ಲ ಅಂದ್ರೆ ಧಾರ್ಮಿಕ ವ್ಯಕ್ತಿಯ ರೂಪದಲ್ಲೋ ಇದೆಲ್ಲ ಆಗಿದೆ. ಸೊ ಹಾಗಾಗಿ ಎಲ್ಲ ಕಡೆ ಕೂಡ ಭಯ ಇದೆ, ಈಗ ಭಯ ಇದೆ. ಸೊ ಅದಕ್ಕೆ ಇನ್ಫ್ಲೂಯೆನ್ಸ್ ಬೇಕು. ವಿಧಾನಸೌಧ ಒಳಗೆ ಹೋಗ್ಬೇಕು ಅಂದ್ರೆ ಇನ್ಫ್ಲೂಯೆನ್ಸ್ ಬೇಕು, ಯಾರಿಂದಾದರೂ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ದೊಡ್ಡ ಆಫೀಸರ್ ಪರಿಚಯ ಬೇಕು, ಆಗ ಅವರು ಸೆಕ್ಯೂರಿಟಿ ಮೂಲಕ, ಇಲ್ಲಾಂದ್ರೆ ಅಲ್ಲಿ MLA ಇವರು ಬೇಕು. ಸೊ ಎನಿವೆ, ಹಿಂದೆ ಹಾಗಿರ್ಲಿಲ್ಲ ಕಾಲ. ಹಿಂದೆ ಈ ಪೃಥು ಮಹಾರಾಜರ ಕಾಲದಲ್ಲಿ ಯಾರಾದ್ರೂ ಆತರ ಧರ್ಮನಿಷ್ಠ ವ್ಯಕ್ತಿ ಬಂದ್ರೆ ಅವ್ರಿಗೆ ನೇರ ಎಂಟ್ರಿ, ಡೈರೆಕ್ಟ್. ಕೃಷ್ಣನ ಸಮಯದಲ್ಲಿ ಕೂಡ ನಾವು ಕೇಳ್ತೇವೆ, ಭಗವಂತನಿದ್ದಾಗ ಸುಧಾಮ ತುಂಬಾ ಒಂದು ಅವರ ಬಟ್ಟೆ, ಅವರ ವಸ್ತ್ರ ಎಲ್ಲವೂ ಕೂಡ ಹರಿದು ಆತರ ಬಡ ಬ್ರಾಹ್ಮಣ. ಆದರೆ ಯಾರು ಅವ್ರನ್ನ ನಿಲ್ಲಿಸಿಲ್ಲ. ಅವ್ರನ್ನ ತಕ್ಷಣವೇ ಸುದ್ದಿ ಹೋಯ್ತು ಕೃಷ್ಣನಿಗೆ, ಮತ್ತೆ ಕೃಷ್ಣನೇ ಬಂದ್ರು ಅವ್ರನ್ನ. ಇನ್ನು ಹಿಂದಿನ ಕಾಲ, ಧರ್ಮದ ಕಾಲದಲ್ಲಿ ಹೀಗಿರ್ತಾ ಇತ್ತು. ಈಗ ಇಂದ್ರನು ಕೂಡ ಅದೇ ರೀತಿಯ ವೇಷ ಧರಿಸಿ ಈಗ ಬಂದಿದ್ದಾರೆ ಈಗ ಅಂತಿದ್ದಾರೆ. ಸೊ ಹಾಗೆ ಬಂದು ಯಾರು ಅವ್ರನ್ನ ನಿಲ್ಲಿಸದೆ ಅವರು ಆ ಕುದುರೆಯನ್ನ ಕದ್ದುಕೊಂಡು ಹೋಗ್ಬಿಟ್ರು. ಸೊ ಇಲ್ಲಿ ಆದ್ರೆ ಹೇಳ್ತಾ ಇದ್ದಾರೆ, ಅವರು ಇದರ ಒಂದು ಕದ್ಕೊಂಡು ಹೋಗಿದ್ದು ಅತ್ರಿ ಮಹರ್ಷಿ ಗುರುತಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಅತ್ರಿಣ ಚೋದಿತೋ ಹಂತುಂ. ಅತ್ರಿ ಒಬ್ಬ ಮಹಾ ಋಷಿಗಳು, ಅವರು ಬ್ರಹ್ಮನ ನೇರ ಮಕ್ಕಳು, ಅಲ್ಲಿ ಒಬ್ಬರಾಗ್ತಾರೆ. ಅವರು ದೊಡ್ಡ ಸಂತರು. ದತ್ತಾತ್ರೇಯ ಅವರ ತಂದೆ, ದತ್ತಾತ್ರೇಯ ಭಗವಂತನು ಅವತರಿಸಿದ ದತ್ತಾತ್ರೇಯ ಅವರ ತಂದೆ ಅತ್ರಿ ಮಹರ್ಷಿ. ಸೊ ಹೀಗೆ ಅತ್ರಿ ಅವರು ಕೂಡ ಈ ಯಜ್ಞದಲ್ಲಿ ಭಾಗವಹಿಸ್ತಾ ಇದ್ರು, ಅವರ ಮುಖಂಡರಾಗಿದ್ರು ಅಲ್ಲಿ ಅನ್ಸುತ್ತೆ. ಸೊ ಅವರು ಗುರುತಿಸಿದ್ರು, ಅವ್ರಿಗೆ ಗೊತ್ತಾಗುತ್ತೆ ಇಂದ್ರ ಯಾವ ವೇಷದಲ್ಲಿ ಬಂದ್ರು ಗೊತ್ತಾಗುತ್ತೆ ಅವ್ರಿಗೆ. ಸೊ ಯಾಕಂದ್ರೆ ದೊಡ್ಡ ಋಷಿಗಳು, ದೊಡ್ಡ ಇವರು, ಅವ್ರಿಗೆ ಯಾರು ಇದು ಈ ಧರ್ಮ ರೂಪದಲ್ಲಿ, ಧರ್ಮ ಸಾಧು ರೂಪದಲ್ಲಿ ಬರ್ತಾ ಇರೋ ವ್ಯಕ್ತಿ ಯಾರು ಅಂತ ಗುರುತಿಸ್ಬಿಟ್ರು, ತಕ್ಷಣವೇ ಗುರುತಿಸ್ಬಿಟ್ರು, ಇದು ಇಂದ್ರ ಅಂತ ಹೇಳಿ ಗೊತ್ತಾಯ್ತು. ಇಂದ್ರನ ಮನಸ್ಥಿತಿ ಅವ್ರಿಗೆ ಗೊತ್ತಿತ್ತೇನೋ, ಅವ್ರಿಗೆ ಇನ್ನೊಂದು ಇಂದ್ರನ ವ್ಯಕ್ತಿತ್ವ ಗೊತ್ತಿತ್ತೋ ಏನೋ, ಮತ್ತೆ ಅವರ ಒಂದು ದಿವ್ಯ ದೃಷ್ಟಿಯಿಂದ, ಅವರ ಶಕ್ತಿಯಿಂದ ಅವರು ಇದು ಇಂದ್ರನೇ ಇದು ಅಂತ ಅವ್ರು ಗುರುತಿಸಿದ್ರು. ಸೊ ಹಾಗೆ ಅವ್ರು ಗುರುತಿಸಿ ಪೃಥು ಮಹಾರಾಜ ಮಗನಿಗೆ ಹೋಗು, ಅದನ್ನ ಹಿಡಿದುಕೊಂಡು ವಾಪಸ್. ಸೊ ಅವ್ರು ಹೋಗ್ತಾ ಇದ್ದಾರೆ, ಮಹಾರಥ ಅಂತ ಹೇಳ್ತಾ ಇದ್ದಾರೆ. ಪುತ್ರೋ ಮಹಾರಥಃ. ಪುತ್ರನು ಕೂಡ ಪೃಥು ಮಹಾರಾಜ ಶುದ್ಧ ಭಕ್ತರು. ಸೊ ಅವರ ಮಗನು ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಕೂಡ ಶುದ್ಧ ಭಕ್ತರೇ, ರಾಜರ್ಷಿಗಳು, ಮುಂದೆ ರಾಜರಾಗ್ತಾರೆ ಅವರು. ಆದ್ರೆ ಅವರ ಬಗ್ಗೆ ಮಹಾರಥ ಅಂತ ಹೇಳ್ತಾರೆ. ಮಹಾರಥ ಅಂದ್ರೆ ಅವರು ಒಂದೇ ರಥದಲ್ಲಿ ಕೂತವರು ಎಷ್ಟೋ ಜನ ಮೇಲೆ ಅವರು ಯುದ್ಧ ಮಾಡ್ತಾರೆ. ಯಾರಿಗೆ ಆತರ ಇದಿರುತ್ತೆ, ಶಕ್ತಿ ಇರುತ್ತೆ. ಏಕರಥ, ಮಹಾರಥ, ಈ ಬೇರೆ ಬೇರೆ ರೀತಿಯಲ್ಲಿ ಹೇಳೋದು. ಸೊ ಒಬ್ಬ ವ್ಯಕ್ತಿ ಮೇಲೆ ಒಬ್ಬನು ಫೈಟ್ ಮಾಡ್ಬೋದು ಅಂದ್ರೆ ಅವನ ಏಕರಥ ಅಂತ ಹೇಳ್ತಾರೆ. ಒಬ್ಬ ರಥಿ, ಅವನ ರಥದಲ್ಲಿ ಇದ್ದಾನೆ, ಇನ್ನೊಬ್ಬನ ರಥದಲ್ಲಿ ಬಂದ್ರೆ ವ್ಯಕ್ತಿ ಅವರು ಫೈಟ್ ಮಾಡೋದು. ಆದ್ರೆ 10 ಜನ, 100 ಜನ, 1000 ಜನ ಬಂದ್ರೆ ಆಗೋದು. ಅತಿರಥ ಅಂದ್ರೆ ಇನ್ನ ಜಾಸ್ತಿ ಜನನ ಎದುರಿಸಬಹುದು. 10 ಜನ, 100 ಜನ ಬಂದ್ರು ಕೂಡ ಅವ್ರು ಫೈಟ್ ಮಾಡೋದು. ಮಹಾರಥ ಅಂದ್ರೆ ಅವರು ಎಷ್ಟೋ ನೂರಾರು ಸಾವಿರಾರು ಜನ ಬಂದ್ರು ಕೂಡ, ಅಷ್ಟು ಜನರು, ಅಷ್ಟು ರಥಗಳಲ್ಲಿದ್ರು ಕೂಡ ಅವರೊಬ್ಬರೇ ಯುದ್ಧ ಮಾಡ್ಬೋದು, ಅಷ್ಟು ಅವ್ರಿಗೆ ಪರಾಕ್ರಮ. ಸೊ ಹೀಗೆ ಇದು ರಾಜರ್ಷಿ ಮಹಾಯೋಧರಿಗೆ ಈ ತರ ಶಕ್ತಿ ಇರ್ತಾ ಇತ್ತು. ಸೊ ಇಲ್ಲಿ ಪುತ್ರನ ಬಗ್ಗೆ ಹೇಳ್ತಾ ಇರೋದು, ಪುತ್ರೋ ಮಹಾರಥಃ. 10,000 ಅಲ್ಲ ಪ್ರಭುಜಿ, 10,000 ಎಕ್ಸಾಕ್ಟ್ಗೆ. ಓಕೆ ನೋಡಿ, ಅದು ಎಕ್ಸಾಕ್ಟ್ಗೆ ನಂಗೆ ನೆನಪಿಲ್ಲ ಎಕ್ಸಾಕ್ಟ್ಗೆ. ಸೊ ಮಾತಾಜಿ ಹೇಳ್ತಾ ಇದ್ದಾರೆ 10,000 ರಥಗಳು, 10,000 ಜನರು, ಯೋಧರು 10,000 ರಥಗಳನ್ನ ತಗೊಂಡ್ ಬಂದ್ರೆ ಇವರೊಬ್ಬರೇ ಅವ್ರ 10,000 ಇವರು ಒಟ್ಟಿಗೆ ಯುದ್ಧ ಮಾಡಕ್ಕೆ ಅವ್ರಿಗೆ ಶಕ್ತಿ ಇದೆ ಅಂತ ಹೇಳ್ತಾರೆ. 10,000 ಕಡೆಯಿಂದ ಬಾಣಗಳು ಬರ್ತಾ ಇದೆ, ಬಿಲ್ಲು ಬಾಣಗಳು, ಅಷ್ಟು ಅವ್ರಿಗೆ ಸಾಮರ್ಥ್ಯ, ದಿವ್ಯ ಅಸ್ತ್ರಗಳಿರುತ್ತೆ ಅವ್ರ ಹತ್ರ. ಅವ್ರಿಗೆ ಸಾಮಾನ್ಯವಾಗಿ ನಮ್ಮ ಈ ಅಸ್ತ್ರಗಳಲ್ಲ. ಇಲ್ಲಿ ನಾವು ನೋಡೋದು ಯಾವ್ದೋ ಒಲಿಂಪಿಕ್ಸ್ ಅಲ್ಲಿ ಇವಾಗ ಏನದು ಇದೆ, ಆರ್ಚರಿ, ಬೋರ್ಡ್ ಆರ್ಚರಿ ಈಗಲೂ ಕೂಡ ಇದೆ, ಏನು ಶೂಟಿಂಗು ಇದೆಲ್ಲ, ಈ ರೀತಿಯ ಇದೆಲ್ಲ ಅದು ದಿವ್ಯ ಅಸ್ತ್ರಗಳು. ಅದು 1 3 ಆಗುತ್ತೆ, 3 9 ಆಗುತ್ತೆ, 9 27 ಆಗುತ್ತೆ, ಆತರ ಎಲ್ಲ ಇದೆ. ಬೇರೆ ಬೇರೆ ರೀತಿಯ ಅವ್ರ ಮಂತ್ರೋಚ್ಚಾರಣೆಯಿಂದ ಈ ದಿವ್ಯ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾರೆ. ಸೊ ಈಗ ಅವರ ತರಬೇತಿ ಇರ್ತಾ ಇತ್ತು ಕ್ಷತ್ರಿಯರದು. ಹಾಗೆ ಇಲ್ಲಿ ಮಾತಾಜಿ ಅವರು ಹೇಳ್ತಾ ಇದ್ದಾರೆ 10,000 ಅಂತ ಹೇಳ್ತಾರೆ. ಸೊ 10,000 ಜನರ ಮೇಲೆ ಅವರೊಬ್ಬರು ಯುದ್ಧ ಮಾಡ್ತಾರೆ. ಸೊ ಅಷ್ಟು ದೊಡ್ಡ ಪರಾಕ್ರಮಿ. ಸೊ ಬಹುಶಃ ಹಾಗಾಗಿ ಇವರು ಯಾರು ಇಂದ್ರನು ಈ ರೀತಿ ಅವನ ಮಗನೇ ಹೀಗಿದ್ರೆ ಇನ್ನ ಪೃಥು ಮಹಾರಾಜನೇ ಹೀಗಿರ್ಬೇಕು. ಸೊ ಈಗೆಲ್ಲ ಇರುವಾಗ ಅವರು ಮಾಚಿ ಅವರು ಬೇರೆ ಒಂದು ಗುಪ್ತ ವೇಷದಲ್ಲಿ ಬಂದಿದ್ದಾರೆ. ಸೊ ಆದರೂ ಇವರು ಅವ್ರನ್ನ ತುಂಬಾ ಕೋಪದಿಂದ ಸಂಕ್ರುದ್ಧ ಸನ್ವದಾವತ ಸಂಕ್ರುದ್ಧ ತಿಷ್ಟ ಚಾಬ್ರವೀತ್, ನಿಲ್ಲು ಅಂತ ಹೇಳ್ತಾರೆ. ಸೊ ಪ್ರಭುಪಾದರು ಹೇಳ್ತಾರೆ, ಇದು ಕ್ಷತ್ರಿಯ ಧರ್ಮದಲ್ಲಿ ಒಬ್ಬ ವ್ಯಕ್ತಿ ಈ ತರ ನಿಲ್ಲೋ ಇಲ್ಲ ಪಲಾಯನ ಮಾಡೋಗಿಲ್ಲ. ಭಗವದ್ಗೀತೆಯಲ್ಲಿ ನಾವು ಕೇಳಿದ್ದೇವೆ ಕೃಷ್ಣ ಹೇಳೋದು,
ಕ್ಷತ್ರಿಯರ ಗುಣಗಳು ಕೃಷ್ಣ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಏನ್ ಹೇಳ್ತಾರೆ ಕ್ಷತ್ರಿಯರ ಗುಣಗಳ ಬಗ್ಗೆ? ಯಾರಿಗ ನೆನಪಿದ್ಯಾ ಶ್ಲೋಕ? ತೇಜ, ಧೃತಿರ್, ದಾಕ್ಷ್ಯಂ, ಯುದ್ಧೇ ಚಾಪಿ ಅಪಲಾಯನಂ. ಸೊ ಕೃಷ್ಣ ಹೇಳೋದು 7 ಗುಣಗಳು ಅವರದ್ದು, ಅಲ್ಲಿ ಪಟ್ಟಿ ಮಾಡೋದು. ಅದರ ಒಂದು ಗುಣ ಧೃತಿರ್ ದಾಕ್ಷ್ಯಂ, ದಾನಂ ಈಶ್ವರ ಭಾವಶ್ಚ. ಸೊ ಅವರು ದಾನ ಕೊಡಬೇಕು, ಅವರು ಈಶ್ವರ ಭಾವ, ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು. ತೇಜ, ತೇಜ ಆ ರೀತಿ ಶೌರ್ಯ ಇರಬೇಕು. ಧೃತಿ ದಾಕ್ಷ್ಯಂ, ಅವ್ರ ಹತ್ರ ದಕ್ಷತೆ ಇರಬೇಕು. ಮತ್ತೆ ಯುದ್ಧೇ ಚಾಪಿ ಅಪಲಾಯನಂ, ಯುದ್ಧದಲ್ಲಿ ಅವರು ಯಾವತ್ತೂ ಕೂಡ ಓಡಿ ಹೋಗೋದಿಲ್ಲ. ಅವರು ಅಪಲಾಯನಂ, ಪಲಾಯನ ಮಾಡೋದಿಲ್ಲ ಅವರು. ಸೊ ಇದು ಕ್ಷತ್ರಿಯರ ಒಂದು ಅವ್ರದ್ದೊಂದು ಗುಣ. ಸೊ ಇಲ್ಲಿ ಇಂದ್ರನು ಕೂಡ ಹಾಗೆ, ಅವರು ದೇವತೆಗಳ ರಾಜನಾದ್ರಿಂದ ಅವರು ಕೂಡ ಆ ರೀತಿಯ ಒಂದು ಪರಾಕ್ರಮವನ್ನು ಪಡೆದಿದ್ದಾರೆ. ಇಂದ್ರನಿಗೇನಿಲ್ಲ ಅಂತಲ್ಲ, ಇಂದ್ರನು ಅಷ್ಟು ಸಾಮರ್ಥ್ಯ, ಅಷ್ಟು ಶಕ್ತಿ ಇದೆ ಇಂದ್ರನಿಗೆ. ಇಂದ್ರನ ವಜ್ರಾಯುಧ ಇದೆ ಅವ್ರ ಹತ್ರ. ಆದರೂ ಇಲ್ಲಿ ಕೇಳ್ತಾ ಇರೋದು, ಈ ಸನ್ನಿವೇಶದಲ್ಲಿ ಇಂದ್ರನು ಆ ರೀತಿ ಮಾಡ್ತಾ ಇಲ್ಲ. ಇಂದ್ರನು ಇಲ್ಲಿ ಒಂದು ಪಲಾಯನ ಮಾಡ್ತಾ ಇದೆ. ಸೊ ಅದಕ್ಕೆ ಇದು ಹೇಳ್ತಾರೆ, ಇದು ಸರಿಯಲ್ಲ, ಇದು ಕ್ಷತ್ರಿಯ ಧರ್ಮ ಅಲ್ಲ ಇದು. ಮತ್ತೆ ಕ್ಷತ್ರಿಯ ಧರ್ಮ ಅವರು ಹತ್ರ ಹಿಂದೆ ಹೋಗುವಾಗ ಹಿಂದೆಯಿಂದ ಕೊಲ್ಲೋದು ಇಲ್ವಂತೆ, ಅದು ಕೂಡ. ಇವಾಗ ಅವ್ರು ಹಿಂದೆ ಹೋಗ್ತಾ ಇದ್ದಾರೆ, ಎದುರು ಬಿಟ್ಟಿದ್ದಾರೆ, ಹಾಗೆ ಅವ್ರನ್ನ ಕೊಂದ್ಬೇಡೋಣ, ಇಲ್ಲ, ಹಾಗೂ ಕೂಡ ಇಲ್ಲ. ಹಾಗಾಗಿ ಅವ್ರು ಹೇಳ್ತಾ ಇರೋದು ಇಲ್ಲಿ ಪೃಥುಪುತ್ರ ಮಹಾರಥಃ, ಅವ್ರು ನಿಲ್ಲು ಅಂತ ಹೇಳ್ತಾ ಇದ್ದಾರೆ. ನಿಲ್ಲು ಅಂದ್ರೆ ನೀನು ಎದುರು ಮತ್ತೆ ಯುದ್ಧ ಮಾಡು ನನ್ನ ಜೊತೆ, ನೀನ್ ಈ ರೀತಿ ಪಲಾಯನ ಆಗೋದಲ್ಲ, ನೀನು ಮುಂದೆ ಫೈಟ್ ಮಾಡು ನೀನು. ಅಂದ್ರೆ ಇಲ್ಲ ಫೈಟ್ ಮಾಡು, ಇಲ್ಲಾಂದ್ರೆ ನೀನು ಶರಣಾಗತ್ಯ. ಸೊ ಎನಿವೆ, ಸೊ ಇದು ಕ್ಷತ್ರಿಯರ ಧರ್ಮ. ಅವ್ರು ಓಡೋ ಹಾಗೆ ಇಲ್ಲ. ಸೊ ಈ ರೀತಿ ಕ್ಷತ್ರಿಯ ಧರ್ಮ ಇರ್ತಾ ಇತ್ತು. ಸೊ ಕ್ಷತ್ರಿಯ ಧರ್ಮ ಈಗ ಎಲ್ಲಿದೆ? ಈ ರೀತಿಯ ಕ್ಷತ್ರಿಯ ಧರ್ಮ ಎಲ್ಲಿದೆ? ಕ್ಷತ್ರಿಯರು ಅವರು ಯುದ್ಧದಲ್ಲಿ ಗೆಲ್ತಾರೆ, ಇಲ್ಲ ಅಂದ್ರೆ ಅವರು ಸಾಯ್ತಾರೆ. ಸೊ ನಾವು ಕೂಡ ನಮ್ಮ ಇದರ ವೀರಗಲ್ಲು ಅಂತ ತುಂಬಾ ಕೇಳಿರ್ತೀವಿ ನಾವು, ಹಿಂದೆ ಆ ತರ ಇರ್ತಾ ಇದೆ ವೀರಗಲ್ಲು. ಓಕೆ, ಸೊ ಅದಕ್ಕೆ ಸ್ಮಾರಕವಾಗೆಲ್ಲ ಇದು ಮಾಡ್ತಾ ಇದ್ರು, ಈ ರೀತಿ ಎಲ್ಲ ಇರ್ತಾ ಇತ್ತು ಹಿಂದೆ. ಮತ್ತೆ ಭಗವದ್ಗೀತೆಯಲ್ಲೂ ಕೃಷ್ಣ ಅರ್ಜುನನ್ಗೆ ಅದೇ ಹೇಳೋದು, ಅರ್ಜುನ ಇದು ಸರಿಯಲ್ಲ, ನೀನು ನನ್ನ ಸ್ನೇಹಿತನಾಗಿ ನೀನು ಈ ತರ ಕ್ಷತ್ರಿಯ ಧರ್ಮವನ್ನು ಬಿಟ್ಟು ನೀನು ಪಲಾಯನ, ಕಾಡಿಗೆ ಹೋಗುದು, ನೀನು ಸನ್ಯಾಸಿ ಆಗ್ಬಿಡ್ತೀಯೋ ಈ ರೀತಿ ನೀನು ಅಂತ, ಅದು ಸರಿಯಲ್ಲ. ಅದು ಐದರ್ ಕ್ಷತ್ರಿಯನಂದ್ರೆ ನೀನು ಗೆದ್ರೆ ಜಿತ್ವಾ ಮೋಕ್ಷಸೆ ಮಹಿಂ. ಸೊ ಮೋಕ್ಷಸೆ. ಸೊ ಕೃಷ್ಣ ಹೇಳೋದು, ನೀನು ಗೆದ್ರೆ ನೀನು ಈ ಸಂಪೂರ್ಣ ಭೂಲೋಕದ ಅಧಿಪತ್ಯವನ್ನು ನೀನು ಭೋಗಿಸುತ್ತೀಯ, ನೀನು ಇಲ್ಲ ಸತ್ರೆ ಉನ್ನತ ಲೋಕಗಳು, ಸ್ವರ್ಗಲೋಕವನ್ನು ಪ್ರಾಪ್ತಿ ಮಾಡ್ತೀಯ. ಸೊ ಹಾಗಾದ್ರೆ ಅದು ಕ್ಷತ್ರಿಯ ಧರ್ಮ. ಅವರು ಧರ್ಮಕ್ಕೋಸ್ಕರ ಯುದ್ಧ ಮಾಡ್ತಾರೆ, ಧರ್ಮ ಯುದ್ಧ. ಅದರಲ್ಲಿ ಗೆದ್ರೆ ಈ ಭೌತಿಕ ಭೂಲೋಕದಲ್ಲ ರಾಜನಾಗಿ ಅವರು ಇಲ್ಲೇ ಭೋಗಿಸ್ಬೋದು ಆನಂದವನ್ನು. ಸತ್ರೆ ಆದ್ರೂ ಕೂಡ ಅವ್ರಿಗೆ ನಷ್ಟ ಇಲ್ಲ. ಸೊ ಈ ರೀತಿ ಅವ್ರಿಗೆ ಟ್ರೈನಿಂಗ್ ಇರ್ತಾ ಇತ್ತು. ಆ ಟ್ರೈನಿಂಗ್ ಸೊ ಈಗ ಬಹಳ ಕಡಿಮೆ ಈ ತರ ಟ್ರೈನಿಂಗು. ಆಕ್ಚುಲಿ ಹೇಳ್ತಾರೆ, ಒಂದು ರೀತಿಯಲ್ಲಿ ಬ್ರಿಟಿಷ್ ಒಂದು ಸಮಯದಲ್ಲಿ ಏನೋ ಇತ್ತು ಅವ್ರಿಗೆ ಸ್ವಲ್ಪ ಶಕ್ತಿ ಭಾರತವನ್ನ. ಆಮೇಲೆ ಅವರು ಪಾಲಿಟಿಕ್ಸ್, ರಾಜಕೀಯತೆ ಎಲ್ಲ ಮಾಡಿ ಅವರು ಒಂದು ದೇಶ, ಒಂದು ರಾಜನ ಇನ್ನೊಂದು ರಾಜನ ಮೇಲೆ ಇದಿಟ್ಟು ಎಲ್ಲ ಅವರು ಮಾಡಿದ್ರು. ಮತ್ತೆ ನಮ್ಮ ಭಾರತೀಯರ ಸೈನ್ಯನ ಇಟ್ಕೊಂಡು ಅವರು ಬೇರೆ ಎಲ್ಲ ಅವರು ವಿಶ್ವದಲ್ಲಿ ಅವರು ಪರಾಕ್ರಮ ಮಾಡಿದ್ದು, ಅವರು ಅಲ್ಲೆಲ್ಲ ಆಳ್ವಿಕೆ ಮಾಡಿದ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಭಾರತದಲ್ಲಿ ಕೆಲವು ಈಗಲೂ ಕೂಡ ಸ್ವಲ್ಪ ಪಂಗಡಗಳು ಆ ರೀತಿ ಇದೆ, ಕೆಲವು ಕುಟುಂಬಗಳು, ಕೆಲವು ಸಂಸ್ಕೃತಿಗಳು. ಇವಾಗ ಹೇಳ್ತಾರೆ ಸಿಂಗ್ ಅವರು ಬಹಳ ಒಂದು ಸಿಂಗ್ ಅಂದ್ರೆ ಸಿಂಹದ ರೀತಿಯಲ್ಲಿ ಅವರು ಕ್ಷತ್ರಿಯ ಭಾವನೆ ಇದೆ ಅಲ್ಲಿ ಸ್ವಲ್ಪ. ಈಗಲೂ ಆರ್ಮಿಯಲ್ಲೆಲ್ಲ ಬಹಳ ಜನ ಅವರೇ ಇರ್ತಾರೆ ಅವರು. ಆಮೇಲೆ ಅದೇ ರೀತಿಯಲ್ಲಿ ನೇಪಾಳಿಯಲ್ಲಿ ಗೋರ್ಖಾ, ಈಗಲೂ ಕೂಡ ಹೇಳ್ತಾರೆ ಗೋರ್ಖಾ ರೆಜಿಮೆಂಟ್ ಅಂತ ಬ್ರಿಟಿಷ್ ವಾಯುಪಡೆಯಲ್ಲಿ ಒಂದು ಇದಿದೆ. ಭಾರತದಲ್ಲೂ ಕೂಡ ಇದೆ ಅನ್ಸುತ್ತೆ, ಯಾಕಂದ್ರೆ ಅಲ್ಲಿ ಅವ್ರಿಗೆ ಆತರ ಸ್ವಲ್ಪ ಸ್ಪಿರಿಟ್ ಇದೆ, ಆತರ ಕ್ಷತ್ರಿಯ ಸ್ಪಿರಿಟ್ ಇದೆ. ಸೊ ಇದರ ವಿರುದ್ಧವಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅವರು 50 ವರ್ಷಗಳ ಹಿಂದೆ ಅಮೆರಿಕೆಗೆ ಹೋದಾಗ ಅವಾಗ ಅವ್ರ ಅಮೆರಿಕನ್ ಯೋಧರಲ್ಲೂ ಸ್ವಲ್ಪ ಇತ್ತು ಅನ್ಕೊಳ್ತೇನೆ, 2ನೇ ಮಹಾಯುದ್ಧ ಸಮಯದಲ್ಲಿ ಇತ್ತು ಅವ್ರಿಗೆ, ಹಾಗಾಗಿ ಅವ್ರು ಗೆದ್ರು ಆಗ. ಬಟ್ ಆಮೇಲೆ ಮತ್ತೆ ಸಮಯದಲ್ಲಿ ತುಂಬಾ ಅವ್ರಿಗೆ ಸಮೃದ್ಧಿ, ಆರ್ಥಿಕ ಸುಧಾರಣೆ, ಇದರಲ್ಲಿ ಅವರೆಲ್ಲ ಅವರ ಜನರೇಷನ್ಸ್ ಆ ಕ್ಷತ್ರಿಯ ಭಾವ ಇಲ್ಲ ಅವ್ರಿಗೆ. ಆ ವಿಯೆಟ್ನಾಂ ವಾರ್ ಅದರಲ್ಲಿ ಪ್ರಭುಪಾದ ಪರ್ಟಿಕ್ಯುಲರ್ಲಿ ಹೇಳ್ತಾರೆ, ಅಲ್ಲಿ ಅಮೆರಿಕನ್ನರು ಅವರು ವಿಯೆಟ್ನಾಂ ಜನರು ಆತರ ಪ್ರಾಣಿಗಳನ್ನು ಕತ್ತರಿಸಿದ ರೀತಿಯಲ್ಲಿ ಆ ರೀತಿ ಅವರ ಅಂತ್ಯ ಆಯ್ತು. ಯಾಕಂದ್ರೆ ಕ್ಷತ್ರಿಯ ಸ್ಪಿರಿಟ್ ಇಲ್ಲ. ಕ್ಷತ್ರಿಯ ಸ್ಪಿರಿಟ್ ಅದು ಹೇಗೆ ಬ್ರಾಹ್ಮಣ ಸ್ಪಿರಿಟ್, ಕ್ಷತ್ರಿಯ ಸ್ಪಿರಿಟ್ ಆತರ ಅದು ಸಪರೇಟ್ ಇದಿರ್ತಾ ಇತ್ತು. ಇಲ್ಲಿ ಕಲಿಯುಗದಲ್ಲಿ ವೈಶ್ಯ ಶೂದ್ರ
ಹೆಚ್ಚಾಗಿ ಶೂದ್ರ ಮನೋಭಾವನೆ ನಮ್ಗೆ, ತಾಮಸ್ಯ ಗುಣಾನಿ, ಆ ರೀತಿ ಒಂದು ರಾಜಸ ಇದು ಕೂಡ ಇಲ್ಲ ನಮ್ಗೆ. ಆ ಕ್ಷತ್ರಿಯರ ರೀತಿಯಲ್ಲಿ ಇದು ಅಶೌರ್ಯ, ಇರೋ ಯುದ್ಧದಲ್ಲಿ ಅಪಲಾಯನ ಇದೆಲ್ಲ ಇಲ್ಲ. ಸೊ ಸೊ ಇದು ನಾವು ಇಲ್ಲಿ ಕೇಳ್ತಾ ಇದ್ದೇವೆ, ಇಲ್ಲಿ ಕ್ಷತ್ರಿಯ ಸ್ಪಿರಿಟ್. ನಾನು ಕೆಲವು ಶ್ಲೋಕಗಳು ಮುಂದುವರಿಸ್ತೀನಿ. ನಾನು ಹಾಗೆ ಶ್ಲೋಕ ಓದಿ ಅನುವಾದ ಓದ್ತೇನೆ, ನೋಡೋಣ. ಹದಿನಾಲ್ಕು. ತಂ ತಾದೃಶಾಕೃತಿಂ ವೀಕ್ಷ್ಯ ಮೇನೆ. ಓಕೆ, ಓದ್ತೀರಾ? ಓದಿ, ಆಯ್ತು. ಮತ್ತೆ ಓದಿ, ನನ್ನಿಂದ ಓದೊಂದು ಓದಿ. ತಂ ತಾದೃಶಾಕೃತಿಂ ವೀಕ್ಷ್ಯ ಮೇನೆ ಧರ್ಮಂ ಶರೀರಿಣಂ ಧರ್ಮಂ ಶರೀರಿಣಂ ಜಟಿಲಂ ಭಸ್ಮನಾಚ್ಛನ್ನಂ ತಸ್ಮೈ ಬಾಣಂ ನ ಮುಂಚತಿ. ಅವರ ವೇಷದ ಇದು ಜಟಿಲಂ ಭಸ್ಮನಾಚ್ಛನ್ನಂ. ಇಂದ್ರನು ಮೋಸದಿಂದ ಸನ್ಯಾಸಿಯಂತೆ ವೇಷವನ್ನು ಧರಿಸಿದ್ದನು. ತಲೆಯ ಮೇಲೆ ಜಟೆಯನ್ನು ಕಟ್ಟಿಕೊಂಡು. ಸೊ ಇದು ಯಾರು ಕಟ್ಟಿಕೊಳ್ತಾರೆ? ಇಂದ್ರನು ಕಟ್ಟಿಕೊಳ್ತಾನೆ. ಇಂದ್ರನು ರಾಜ, ಅವನು ದೊಡ್ಡ ಇದು ಕ್ರೌನ್ ಹಾಕೊಳ್ಬೇಕು, ಒಂದು ದೊಡ್ಡ ಒಂದು ಕಿರೀಟ ಹಾಕೊಳ್ಬೇಕು, ಇನ್ನೊಂದು ಹೆಲ್ಮೆಟ್ ಇರುತ್ತೆ, ಅಷ್ಟು ಇದರ ಇರುತ್ತೆ. ಅದು ಆ ರೀತಿಯ ಒಂದು ವಿಜೃಂಭಣೆ ಇರ್ತಾರೆ ರಾಜರಂದ್ರೆ. ಸೊ ಏನೂ ಇಲ್ಲ, ಇವಾಗ ತಲೆ ಮೇಲೆ ಏನ್ ಹಾಕೊಂಡಿದ್ರೆ ಜಟೆಯನ್ನು ಹಾಕೊಂಡಿದ್ದಾರೆ. ಮೈಗೆಲ್ಲ ಬೂದಿಯನ್ನು ಬಳಿದುಕೊಂಡು, ಮೈಗೆ ಬೂದಿ ಯಾರಾದ್ರೂ ಇಂದ್ರನು ಹಾಕ್ಬೇಕಾ? ಇಂದ್ರನು ಹಾಕೋದು, ಇಂದ್ರ ರಾಜ, ಮಹಾರಾಜ, ದೇವೇಂದ್ರ, ದೇವತೆಗಳ ಇದು ಅವರ ಇದು. ಆದ್ರೆ ಇಲ್ಲೇ ಹೇಳ್ತಾ ಇರೋದಿಲ್ಲಿ ಮೈಗೆಲ್ಲ ಬೂದಿಯನ್ನು ಬಳದಿಕೊಂಡಿದ್ದ. ಅವನ ಈ ವೇಷವನ್ನು ನೋಡಿ ಪೃಥುಪುತ್ರನು ಅವನೊಬ್ಬ ಧರ್ಮಾತ್ಮನಾದ ಸನ್ಯಾಸಿ, ಸತ್ಪುರುಷ ಎಂದು ಬಗೆದು ಬಾಣಪ್ರಯೋಗ ಮಾಡದೇ ತಡೆದ. ಇದು ಈಗ ಹೇಳ್ತಾ ಇದಾರೆ, ಇದು ಒಂದು ಒಂದು ಕ್ಷತ್ರಿಯರನ್ನು ಅವರು ಯುದ್ಧ ಮಾಡ್ತಾರೆ, ಕ್ಷತ್ರಿಯರನ್ನು ಅವರು ಎದುರಿಸ್ತಾರೆ. ಈ ರೀತಿ ಬೇರೆ ಈ ತರ ಧರ್ಮ ಪುರುಷ ಯಾರಾದ್ರೂ ಇದ್ರೆ, ಈ ತರ ಸನ್ಯಾಸಿಗಳು ಯಾರಿದ್ರೆ ಅವರು ಯುದ್ಧ ಮಾಡೋದಿಲ್ಲ, ಅವರು ತಮ್ಮ ಇದನ್ನು ಬಾಣವನ್ನು ಪ್ರಯೋಗಿಸೋದಿಲ್ಲ. ಸೊ ಇದು ಕ್ಷತ್ರಿಯ ಧರ್ಮ. ಸೊ ನಾವು ಕೇಳೋದು ಅಶ್ವತ್ಥಾಮ ಆಕ್ಚುಲಿ ಪತನಗೊಂಡಿದ್ರು, ಆದರೂ ಕೂಡ ಅವರು ಅರ್ಜುನನು ಅವರನ್ನು ಕೊಲ್ಲಕ್ಕೂ ಕೂಡ ನಿರ್ಲಕ್ಷಿಸ, ಅವರ ಬಂಧಿಸಿದ. ಯಾಕಂದ್ರೆ ಅಷ್ಟು ಅವರು ಆ ರೀತಿಯ ಹೇಯ ಕಾರ್ಯ ಮಾಡಿದ್ದು, ಎಲ್ಲ ಪಂಚಪಾಂಡವರು ಉಪಪಾಂಡವರನ್ನು ಕೊಂದದ್ದು. ಆದರೂ ಕೂಡ ಅವ್ರು ವಾಪಸ್ ತಂದು ಅವರು ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ, ಇದು ಏನ್ ಮಾಡೋದು ಇದು. ಸೊ ಅದೇ ರೀತಿಯಲ್ಲಿ ಪೃಥು ಮಹಾರಾಜನ ಪುತ್ರನು ಕೂಡ ಓಕೆ, ಅವರು ಅದನ್ನ ಅಶ್ವವನ್ನು ಕದ್ದುಕೊಂಡು ಹೋಗಿದ್ದಾರೆ. ಆದ್ರೆ ಮತ್ತೆ ಏನ್ ಕ್ರಮ ಮಾಡೋದು? ಅವ್ರನ್ನ ಕೊಲ್ಬೇಕಾ, ಅವ್ರನ್ನ ಬಂಧಿಸ್ಬೇಕಾ? ಸೊ ಮಾಡೋದಿಲ್ಲ ಈಗ. ಅದನ್ನ ನಾವು ನೋಡ್ತೇವೆ. ಸೊ ಆಕ್ಚುಲಿ ನಾವು ಕೃಷ್ಣ ಇದರಲ್ಲೂ ಕೂಡ ಬರುತ್ತೆ. ಕೃಷ್ಣ ಅವತಾರದಲ್ಲಿ ಕೃಷ್ಣನೇ ಈ ರೀತಿ ಪಲಾಯನ ಮಾಡ್ತಾರೆ. ಸೊ ಯಾರಿಗೆ ಅದು ನೆನಪಿದ್ಯಾ? ಚಟು ಎಲ್ಲಿ ಕೃಷ್ಣನ ಪಲಾಯನ ಮಾಡೋದು? ಮುಚುಕುಂದನ ಲೀಲೆ ಎಲ್ಲ ಬರುತ್ತೆ. ಸೊ ಅಲ್ಲಿ ನಾವು ಕೇಳ್ತೇವೆ, ಕೃಷ್ಣನು ಕೂಡ ಇದೇ ರೀತಿಯಲ್ಲಿ ಯಾರಿಂದ ಪಲಾಯನಗೊಳ್ತಾನೆ ಕೃಷ್ಣನು? ಅವ್ರ ಹೆಸರು ಬರ್ತಾ ಇಲ್ವಾ? ಕಾಲಯವನ ಬೇರೆ, ಕಾಲಯವನ. ಸೊ ಯವನ ರಾಜ ಅವರು. ಸೊ ಅವನು ಸೊ ಅವ್ರಿಗೆ ಒಂದು ವರ ಅವ್ರಿಗೆ ಏನ್ ಕೊಟ್ಟಿರ್ತಾರೆ? ಯಾರು ಕೊಟ್ಟಿರ್ತಾರೆ ಅಂದ್ರೆ, ವರ ಅಂದ್ರೆ ಇವರು ಗರ್ಗಮುನಿ ಅವರು ಒಂದ್ಸಲ ಏನೋ, ಅದು ದೊಡ್ಡ ಸ್ಟೋರಿ, ಅದು ನೀವು ಓದಿದ್ರೆ ಗರ್ಗಮುನಿ ಬಗ್ಗೆ ಒಂದ್ಸಲ ಅವ್ರೇನೋ ಯದುವಂಶದವರು ಏನೋ ಜೋಕ್ ಮಾಡಿರುತ್ತೆ. ಜೋಕ್ ಅಂದ್ರೆ ಗರ್ಗಮುನಿ ಮತ್ತೆ ಅವರ ಮೋಸ್ಟ್ಲಿ ಅವರ ಭಾವಮೈದ ಯಾರೋ ಅವ್ರ ಮಧ್ಯೆ ಸ್ವಲ್ಪ ಜಗಳ ಆಗಿರುತ್ತಂತೆ ಏನೋ ಒಂದು ವಿಚಾರದಲ್ಲಿ. ಅದನ್ನ ಇವರು ಕೇಳಿ ಯದುವಂಶದ ಇವರು ರಾಜರು ಸ್ವಲ್ಪ ನಗೆ ತಗೊಂಡಿರ್ತಾರೆ. ಆಗ ಗರ್ಗಮುನಿಗೆ ಸ್ವಲ್ಪ ಕೋಪ ಬಂದು ಅವರ ಗುರು ಆದರೆ ಅವರು, ಆದ್ರೆ ಒಂದು ಇದ್ರಲ್ಲಿ ಏನಿದೀವರ ಯದುರಾಜರು ನನ್ನ ಒಂದು ವೈಯಕ್ತಿಕ ಜೀವನದ ಬಗ್ಗೆ. ಸೊ ನಾವು ಒಂದೊಂದ್ಸಲ ಕೇಳ್ತೇವೆ, ಯಾರೋ ಜೀವನದಲ್ಲಿ ಈ ತರ ಆಯ್ತು, ಇನ್ನೊಂದಾಯ್ತು. ಸೊ ಅದರಲ್ಲಿ ಒಂದೊಂದ್ಸಲ ಏನೋ ಒಂದು ಹಾಸ್ಯ ರೀತಿಯಲ್ಲೋ ಇನ್ನೊಂದು ರೀತಿಯಲ್ಲೋ ಮಾಡ್ಬೋದು. ಆದ್ರೆ ಒಂದೊಂದ್ಸಲ ಏನಾಗುತ್ತೆ, ಆ ಇನ್ನೊಬ್ಬರ ವ್ಯಕ್ತಿಗಳು ಅದನ್ನ ದೂರ ತಪ್ಪಾಗಿ ತಗೊಂಡ್ಬಿಡ್ತಾರೆ.
ಹಾಸ್ಯದ ಇದನ್ನು ತಪ್ಪಾಗಿ ತಗೊಂಡು ಅವರು ಕೋಪದಿಂದನೋ ಸೇಡು ತೀರ್ಕೊಳ್ಬೇಕು ಆತರ ನಾವು ನೋಡ್ತೇವೆ. ನಾವು ಆತರ ಸನ್ನಿವೇಶಗಳು ಆಗಿದೆ ನಮಗೂ ಒಬ್ಬ ಭಕ್ತರೇ ಆ ರೀತಿ ಸನ್ನಿವೇಶಗಳಾಗಿದೆ. ಸೊ ಇಲ್ಲಿ ನಾವು ಕೇಳೋದು ಆ ರೀತಿ ಗರ್ಗಮುನಿಗೆ ಎಷ್ಟು ಇದಾಯ್ತು, ಕೋಪ ಬಂತು ಅಂದ್ರೆ ಅವ್ರು ಹೇಳ್ತಾರೆ, ಅವರು ನಾನು ಯಾರನ್ನು ಸೃಷ್ಟಿ ಮಾಡ್ತೇನೆ, ಇದರಿಂದ ಯದುವಂಶಕ್ಕೆ ಸಂಪೂರ್ಣವಾಗಿ ಅವ್ರಿಗೆ ಅಷ್ಟು ಭಯ ಒಂದು ಸ್ಥಿತಿ ಬರಬೇಕು. ಸೊ ಹಾಗೆ ಗರ್ಗಮುನಿ ಏನ್ ಮಾಡ್ತಾರೆ ಅಂತ, ಯಾರೋ ಒಬ್ಬ ಯವನ ರಾಜಕುಮಾರಿ ಯಾರೋ ಇದರಲ್ಲಿ ಅವರ ಗರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಹುಟ್ಟಿಸೋದು. ಸೊ ಹಿಂದೆಯ ಕ್ರಮ ಈ ತರ ಎಲ್ಲ ಇತ್ತು, ಈ ತರ ಇತ್ತು, ಈಗ ಇದೆಲ್ಲ ಇಲ್ಲ ಈಗ. ಸೊ ಹಾಗೆ ಅವರು ಜನನ ಕೊಟ್ಟಿದ್ದು ಒಬ್ಬ ರಾಜಕುಮಾರ. ಆದ್ರೆ ಅವನು ಯವನ ವಂಶದವನು. ಯವನ ವಂಶ ಅಂದ್ರೆ ಈ ವೈದಿಕ ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ, ಆ ರೀತಿ ಒಂದು ಪತನಗೊಂಡ ವ್ಯಕ್ತಿ. ಸೊ ಅವನು ಕಾಲಯವನ. ಸೊ ಅವನಿಗೆ ಈ ತರ ಶಕ್ತಿ ಇತ್ತು ಅಂತ ಹೇಳ್ತಾರೆ. ಅವನ ಶಕ್ತಿ ಇರುತ್ತು. ಈ ಅವರು ಅಟ್ಯಾಕ್ ಮಾಡಿದಾಗ ಕೃಷ್ಣ ಕೇಳಿದ್ದು ಈ ತರ ವರ ಇದೆ ಆ ವ್ಯಕ್ತಿಗೆ, ಅವನ ಸೈನ್ಯ ಬಲ ಆ ತರ ಇದೆ. ಮತ್ತೆ ಅದೇ ಸಮಯದಲ್ಲಿ ಹೇಳ್ತಾರೆ ಇವ್ರು ಬರ್ತಾ ಇದೆ, ಮರು ದಿವಸ ಜರಾಸಂಧ ಬರ್ಲಿಕ್ಕಿದೆ, 17ನೇ ಬಾರಿನೋ ಏನೋ, 18ನೇ ಬಾರಿ. ಸೊ ಜರಾಸಂಧನು ಬರ್ತಾ ಇದ್ದಾನೆ ಒಂದು ಕಡೆಗೆ, ಈಗಲಾಗ್ಲೇ ಕಾಲಯವನ ಬಂದ್ಬಿಟ್ಟಿದ್ದಾನೆ. ಕೃಷ್ಣ ಏನ್ ಮಾಡ್ತಾನೆ ಈ ಸನ್ನಿವೇಶದಲ್ಲಿ, ಕೃಷ್ಣನು ಇದು ಮಥುರಾ ದ್ವಾರವನ್ನು ಹೊರಗೆ ಬರ್ತಾರೆ, ಭಗವಂತನ ಕೋಟೆಯಿಂದ ಹೊರಗೆ ಬರ್ತಾರೆ. ಕೋಟೆಯಿಂದ ಹೊರಗೆ ಬಂದು ಕೃಷ್ಣನು ನಡೆದುಕೊಂಡು ಹೋಗ್ತಾರೆ. ಬಹಳ ಚೆನ್ನಾಗಿದೆ ಅಲ್ಲಿ ವಿವರಣೆ. ಈ ಕಾಲಯವನದ್ದು ಪಲಾಯನ ಆಗುವುದು ಲೀಲೆ ಕೂಡ ಭಗವಂತನು ಓಡೋದಿಲ್ಲ. ಕೃಷ್ಣನು ಅಯ್ಯೋ ಸ್ಪೀಡ್ ಆಗಿ ಓಡ್ಬೇಕಂದ್ರೆ ನಾವು ಯಾರಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂದ್ರೆ ಅಂತ ಆಯಾಸ ಮಾಡ್ಕೊಂಡು ಓಡ್ಬೇಕು. ಕೃಷ್ಣನಿಗೆ ಅದೆಲ್ಲ ಬೇಕಾಗಿಲ್ಲ. ಕೃಷ್ಣನು ಅಲ್ಲಿ ಏನೊಂದು ಗ್ರೇಸ್ ವಿತ್ ಇದೆ, ಒಂದು ತುಂಬಾ ಒಂದು ಇದರಿಂದ ಒಂದು ಅಷ್ಟು ಕೃಷ್ಣನ್ ಕೃಷ್ಣನ್ ನಡೆ ಕೂಡ ಅಷ್ಟು ಅಂದವಾಗಿರುತ್ತೆ, ಸುಂದರವಾಗಿರುತ್ತೆ. ಆ ರೀತಿ ಒಂದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾನಂತೆ ಕೃಷ್ಣ. ಸೊ ಈಗ ಈ ಕಾಲಯವನ ನೋಡ್ತಾನೆ, ಅದೇ ಕೃಷ್ಣ, ಅದೇ ವ್ಯಕ್ತಿ, ನಾನು ಯಾರ ಮೇಲೆ ಯುದ್ಧ ಮಾಡಕ್ ಬಂದಿದ್ದೇನೆ. ಸೊ ಈ ವ್ಯಕ್ತಿ ಇಷ್ಟು. ಆಮೇಲೆ ಇನ್ನೊಂದು ಹೇಳ್ತಾರೆ, ಆ ಕಾಲಯವನ ಕೂಡ ಕೃಷ್ಣನ ಒಂದು ದಿವ್ಯ ರೂಪವನ್ನು ಅವನು ಪ್ರಶಂಸೆ ಮಾಡ್ತಾನೆ. ಓ ಇಷ್ಟು ಸುಂದರವಾಗಿದ್ದಾನೆ ವ್ಯಕ್ತಿ, ಅವನು ಅಸುರ ಪ್ರವೃತ್ತಿ ಇರೋ ವ್ಯಕ್ತಿ. ಅದ್ರ ಹೇಳ್ತಾರೆ, ಅವನಿಗೂ ಕೂಡ ಕೃಷ್ಣನ ನೋಡಿ ಆಕರ್ಷಣೆ ಆಗುತ್ತೆ. ಮೊದಲಿಗೆ ನಾರದರು ಇದ್ರ ಬಗ್ಗೆ ವಿವರಿಸಿರ್ತಾರೆ ಅವರಿಗೆ. ನಾರದರು ಹೇಳಿರ್ತಾರೆ ಅವರಿಗೆ, ಕಾಲಯವನಿಗೆ ತುಂಬಾ ಶಕ್ತಿಯುತ ವ್ಯಕ್ತಿ, ನಿನಗೆ ಅವರ ಎದುರಾಳಿ ಅಂದ್ರೆ ಕೃಷ್ಣ ಅಂತ ಹೇಳ್ತಾರೆ. ಸೊ ಹಾಗೆ ಅವನು ಹೀಗೆ ಬಂದು ಅಟ್ಯಾಕ್ ಮಾಡಿರೋದು ಅವನು ಕಾಲಯವನ, ಇನ್ನೇನು ಕಾರಣ ಅಲ್ಲ, ಯಾರು ನನ್ನ ಬಲದಿಂದ ಯಾರು ಹೆಚ್ಚಿದ್ದಾರೆ ಅಂತ ತೋರ್ಸೋದು, ಇದು ಮಾಡೋದಕ್ಕೆ, ಪೈಪೋಟಿ ಮಾಡೋಕ್ಕೆ. ಸೊ ಕೃಷ್ಣನ್ ನೋಡಿ ಅವ್ರಿಗೆ ಆಕರ್ಷಣೆಗೊಳ್ತಾರೆ ಕಾಲಯವನ. ಮತ್ತೆ ಆಕರ್ಷಣೆಗೊಂಡು ಆದ್ರೆ ಹೇಳ್ತಾರೆ ಅವನು ಕೂಡ ಸ್ವಲ್ಪ ಧರ್ಮವನ್ನು ಪಾಲನೆ ಮಾಡ್ತಾರೆ. ಇಲ್ಲಿ ಹೇಗೆ ನಾವು ಕೇಳ್ತಾ ಇದ್ದೇವೆ, ಇವರು ನಿತಿಷ್ಠ ಅತಿಷ್ಠ, ನಿಲ್ಲು ಅಂತ ಹೇಳ್ತಾ ಇದ್ದಾರೆ, ಅದೇ ರೀತಿಯಲ್ಲೇ ಕಾಲಯವನ ಕೂಡ ಕೃಷ್ಣನಿಗೆ ತಿಷ್ಠ ಅತಿಷ್ಠ ಅಂತ ಹೇಳ್ತಾ ಕೃಷ್ಣನ ಹಿಂದೆ ಹಿಂಬಾಲಿಸ್ತಾನೆ. ಅವನು ಕೂಡ ತನ್ನ ರಥವನ್ನು ಬಿಟ್ಟು, ಯಾಕಂದ್ರೆ ಯುದ್ಧ ಮಾಡ್ಬೇಕಂದ್ರೆ ಈಕ್ವಲ್ ಲೆವೆಲ್ ಅಲ್ಲಿ ಮಾಡ್ಬೇಕು. ರಥದಲ್ಲಿರೋರು ರಥದಲ್ಲಿ ಮಾಡ್ತಾರೆ, ಕೆಳಗಿರೋರು ಕೆಳಗೆ ಮಾಡ್ತಾರೆ, ಮೇಲೆ ಆನೆ ಮೇಲಿರೋ ಇವ್ರ ಮೇಲೆ ಮಾಡ್ತಾರೆ. ಸೊ ಈ ತಿ ರೂಲ್ಸ್ ಎಲ್ಲ ಇತ್ತು ಇವಾಗ ಕ್ಷತ್ರಿಯ ಧರ್ಮದಲ್ಲಿ. ಸೊ ಈ ಕಾಲಯವನ ಏನ್ ಮಾಡ್ತಾನೆ, ಕೃಷ್ಣನ್ ನಡ್ಕೊಂಡು ಹೋಗ್ತಾನೆ, ನಾನು ಅವ್ರ ಹಿಂದೆ ಹಿಂಬಾಲಿಸಿ ನಡ್ಕೊಂಡು ಹೋಗ್ತೇನೆ ಅಂತ ನಡ್ಕೊಂಡು ಹೋಗಿ ಅವನನ್ನು ನಿಲ್ಲಿಸ್ಬೇಕು ಅಂತ ಮೊದಲಿಗೆ ಕೃಷ್ಣನವರು. ಸೊ ಹೇಳ್ತಾರೆ, ಈ ಕಾಲಯವನ ಎಷ್ಟು ವೇಗವಾಗಿ ಓಡ್ತಾ ಇದ್ದಾನೆ, ಕೃಷ್ಣನು ಓಡ್ತಾ ಇಲ್ಲ, ಕೃಷ್ಣನು ನಡೆದುಕೊಂಡು ಹೋಗ್ತಾ ಇದ್ದಾನೆ. ಆದ್ರೆ ಕೂಡ ಕೃಷ್ಣನು ಅವ್ರು ಹಿಡಿಯಲಿಕ್ಕಾಗ್ಲಿಲ್ಲ. ಯಾಕೆ ಕಾಲಯವನ ಕೃಷ್ಣನ ಹಿಡಿಲಿಕ್ಕಾಗ್ಲಿಲ್ಲ? ಕಾಲಯವನ ಓಡ್ತಾ ಇದ್ದಾನೆ, ತುಂಬಾ ವೇಗವಾಗಿ ಓಡ್ತಾ ಇದ್ದಾನೆ, ಆದ್ರೆ ಕೃಷ್ಣ ನಡ್ಕೊಂಡು ಹೋಗ್ತಾನೆ, ಅದಕ್ಕೆ ಹಿಡಿಯಕ್ಕಾಗಲ್ಲ. ಯಾಕಂದ್ರೆ ಕಾಲಯವನ ಅವನು ಭಕ್ತನಲ್ಲ, ಅವನು ಭಕ್ತನ ಆಗಿಲ್ಲದೆ ಇರೋದ್ರಿಂದ ಕೃಷ್ಣನನ್ನು ಹಿಡಿಲಿಕ್ಕಾಗಲ್ಲ. ಭಕ್ತನು ಕೃಷ್ಣನ ಹಿಡಿಬಹುದು. ತಾಯಿ ಯಶೋದೆ ಕೃಷ್ಣನ ಹಿಂದೆ ಓಡಿದ್ರು, ಆದ್ರೆ ಕೃಷ್ಣನ ಕೊನೆಗೆ ಅವ್ರಿಗೂ ಹಿಡಿಯಕ್ಕಾಗ್ಲಿಲ್ಲ ಮೊದಲಿಗೆ, ಆದ್ರೆ ಕೊನೆಗೆ ಹಿಡಿದ್ಬಿಟ್ರು. ಹೇಗೆ ಹಿಡಿದ್ರು ಅಂದ್ರೆ ಅವರು ತಮ್ಮ ಶುದ್ಧ ಭಕ್ತಿ ಭಾವದ ಇರೋದ್ರಿಂದ ಕೃಷ್ಣನನ್ನು ಅವ್ರು ಹಿಡಿದ್ರು. ಸೊ ಕಾಲಯವನಿಗೆ ಭಕ್ತಿ ಭಾವ ಇಲ್ಲ. ಸೊ ಹಾಗಾಗಿ ಓಡಿ ಅವನ್ಗೆ ಆಯಾಸ ಆಗ್ತಾ ಇದೆ. ಇನ್ನೇನು ಕೃಷ್ಣನನ್ನು ಹಿಡಿಯೋದೆ, ಕೃಷ್ಣನ ಹಿಂದೆ ಅವನ ವಸ್ತ್ರ ಏನಿದೆ ಅಲ್ಲ ಅದನ್ನು ಹಿಡಿಯಕ್ಕಾಗ. ಸೊ ಕೊನೆಗೆ ಮಾತಾಜಿ ಹೇಳಿದಾಗೆ ಕೃಷ್ಣ ಏನ್ ಮಾಡ್ತಾನೆ, ಕೃಷ್ಣನ ಒಂದೊಂದು ಚಟುವಟಿಕೆಗಳು ಅಲೌಕಿಕ ಚಟುವಟಿಕೆಗಳು. ಕೃಷ್ಣನು ಈ ಸಮಯದಲ್ಲಿ ಮುಚುಕುಂದ ಒಬ್ಬ ದೊಡ್ಡ ಭಕ್ತರು ಅವರು, ಅವರನ್ನು ಉದ್ಧರಿಸುವ ಒಂದು ಲೀಲೆ. ಸೊ ಆ ಮುಚುಕುಂದ ಹತ್ರ ಒಂದು ಪರ್ವತದೊಳಗೆ ಪ್ರವೇಶಿಸ್ತಾರೆ. ಮುಚುಕುಂದ ಎಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ಗುಹೆಯಲ್ಲಿ. ಸೊ ಅಲ್ಲಿ ಮತ್ತೆ ಕೃಷ್ಣನು ಅದೃಶ್ಯನಾಗ್ತಾರೆ. ಸೊ ಅದೃಶ್ಯನಾಗಿ ನಿಮಗೆ ಕತೆ ಕೇಳಿದಾಗೆ ಅಲ್ಲಿ ಆ ಕಾಲಯವನ ಪ್ರವೇಶಗೊಳ್ತಾನೆ. ಮತ್ತೆ ಪ್ರವೇಶಗೊಂಡಿದ್ದೆ ಅವನು ನೋಡ್ತಾನೆ, ಒಬ್ಬ ವ್ಯಕ್ತಿ ಇದ್ದಾರೆ, ಆಚೆ ತಲೆ ಕಾಣಿಸ್ತಾ ಇಲ್ಲ. ಮಲಗುವಾಗ ಒಂದ್ಸಲ ನಾವು ಈಗ ಮಲಗ್ತೀವಿ, ಆಚೆ ಎಲ್ಲೋ ತಲೆ ಮಾಡ್ಕೊಂಡು ತಲೆ ಮುಚ್ಕೊಂಡು ಮಲಗ್ತೇವೆ. ಸೊ ಆ ರೀತಿ ಮಲಗಿದ್ದ ವ್ಯಕ್ತಿ. ಸೊ ಕಾಲಯವನ ಅನ್ಕೊಳ್ತಾನೆ ಕೃಷ್ಣನ ಉತ್ತರೀಯವನ್ನ ಅವನ ಮೇಲೆ ಹಾಕ್ತಾರೆ. ಉತ್ತರೆ ಅದೇ ಹಾಲು.
ಓಕೆ. ಕಾಲು ಕೃಷ್ಣ ಕೃಷ್ಣ ಬಟ್ಟೆ ಅವನ ಮೇಲೆ ಇರುತ್ತೆ ಅಲ್ಲಿ. ಹಾಕಿ ಹೋಗ್ತಾನೆ. ಹಾಕಿ, ಓಕೆ ಓಕೆ. ಸೊ ಕೃಷ್ಣ ಬಟ್ಟೆ ಕೂಡ ನೋಡಿ ಅವ್ರಿಗೆ ಕನ್ಫರ್ಮ್ ಆಗುತ್ತೆ, ಓ ಇದು ಕೃಷ್ಣನೇ, ಇದು ಅಂತ. ಓಕೆ. ಕೃಷ್ಣ ಉತ್ತರಿ ಅದರಲ್ಲಿರುತ್ತಾ. ಓಕೆ. ಸೊ ಅವಾಗೆ ಅವನು ಅದು ನೋಡಿ ಅವನು ಆಕ್ಚುಲಿ ಆ ವ್ಯಕ್ತಿನ ಅದು ಕೂಡ ಕಾಲಲ್ಲಿ ಒದ್ದದ್ದಂತೆ. ಯಾಕಂದ್ರೆ ಆ ರೀತಿ ವ್ಯಕ್ತಿ ಆತರ ಅಸುರ ಸ್ವಭಾವ. ಸೊ ಹಾಗೆ ಒದ್ದದ್ದೇ. ಸೊ ಮತ್ತೆ ಆ ಕಾಲೇವನ ಎಷ್ಟೋ ಸಾವಿರಾರು ವರ್ಷಗಳೇನೋ ಹೇಳ್ತಾರೆ. ಸೊ ಆ ರೀತಿಯ ಒಂದು ಇದರಲ್ಲಿ ಅವರು ನಿದ್ದೆಯಲ್ಲಿ ಇರ್ತಾರೆ. ಆ ನಿದ್ದೆಯಲ್ಲಿ ಅವ್ರೆದ್ದದ್ದು ಹೇಳ್ತಾರೆ. ಆ ಕಣ್ಣು ತೆಗೆದವರೆಲ್ಲ ಆಚೆ ಈಚೆ ನೋಡಿ ಕೊನೆಯಲ್ಲಿ ನೋಡ್ತಾರೆ ಈ ವ್ಯಕ್ತಿ ಯಾರು ಅಂತ. ನೋಡಿದ್ದೆ ಒಂದು ಸೆಕೆಂಡು ಇಲ್ಲ, ಹಾಫ್ ಸೆಕೆಂಡೋ, ಕ್ವಾರ್ಟರ್ ಸೆಕೆಂಡೋ, 1/10 ಮಿಲಿ ಸೆಕೆಂಡೋ, ನ್ಯಾನೋ ಸೆಕೆಂಡ್ ಅಷ್ಟಕ್ಕೆ ಕಾಲೇವನ ಭಸ್ಮ ಆಗ್ಬಿಡ್ತಾರೆ. ಸೊ ನೀವು ಇದಾದ್ಮೇಲೂ ಕೂಡ ಕೃಷ್ಣ ಬರ್ತಾನೆ. ಕಾಲೇವನ ಇವರು ಮುಚ್ಚುಕುಂದ ಅವರ ಮುಂದೆ ಬಂದು ಮತ್ತೆ ಅವರಿಗೆ ಅವರ ಆಶೀರ್ವಾದವನ್ನು ಕೊಟ್ಟು ಅವರಿಗೆ ತನ್ನ ದಿವ್ಯ ರೂಪವನ್ನು ಅವರ ಪ್ರಾರ್ಥನೆಗಳನ್ನು ಸ್ವೀಕರಿಸಿ ಭಗವಂತನು ಮತ್ತೆ ಹೊರಗೆ ಬರ್ತಾನೆ. ಮತ್ತೆ ಏನಾಗುತ್ತೆ, ಸೊ ಅಲ್ಲಿಗೆ ಮುಗಿಯೋದಿಲ್ಲ ಕೃಷ್ಣನ ಪಲಾಯನ, ಅಲ್ಲಿಗೆ ಮುಗಿಯೋದಿಲ್ಲ, ಇನ್ನು ಮುಂದುವರಿಯುತ್ತೆ ಕೃಷ್ಣನ ಪಲಾಯನ. ಮುಂದೆ ರುಕ್ಮಿಣಿಗೆ ತರ್ಲಿಕ್ಕೆ ಹೋಗ್ತಾನೆ. ಹಾ. ಸೊ ಹಾಗೆ ಜರಾಸಂಧನು ಬಂದು ಅಟ್ಯಾಕ್ ಮಾಡಿದ ನೆಕ್ಸ್ಟ್. ಈಗ ಸೊ ಇಲ್ಲಿ ಕಾಲೇವನ ಇಲ್ಲಿ ಸಾಯಿಸಿದ್ದಾಯ್ತು ಇಲ್ಲಿ. ಮತ್ತೆ ಕೃಷ್ಣ ಅಲ್ಲಿ ಜರಾಸಂಧ. ಸೊ ಜರಾಸಂಧನ ಯುದ್ಧ ಮಾಡೋದ, ಇಲ್ಲಾಂದ್ರೆ ಮಾತಾಜಿ ಇವರು ಹೇಳಿದಾಗೆ ಕ್ಷತ್ರಿಯರ ಇಲ್ಲಿ ಇವರು ರುಕ್ಮಿಣಿ ರಾಜಕುಮಾರಿ. ಸೊ ಅವರ ಇದನ್ನು ಪತ್ರಕ್ಕೆ ಉತ್ತರ ಕೊಡೋದ. ಕೃಷ್ಣ ಏನ್ ಮಾಡ್ತಾನೆ, ಆಯ್ತು ನಾನು ಇಲ್ಲೂ ಕೂಡ ಮತ್ತೆ ಪಲಾಯನ, ಜರಾಸಂಧನಿಂದ ಕೂಡ ಕೃಷ್ಣನು ಪಲಾಯನಗೊಳ್ತಾನೆ. ಸೊ ಅಲ್ಲಿ ಪಲಾಯನಗೊಂಡು ಹೇಳ್ತಾರೆ. ಕೊನೆಗೆ ಯಾವುದೋ ಒಂದು ದೊಡ್ಡ ಬೆಟ್ಟದ ಮೇಲೆಲ್ಲ ಹೋಗ್ತಾರೆ ಕೃಷ್ಣ ಮತ್ತೆ ಬಲರಾಮ. ಆಗ ಬಲರಾಮನು ಕೂಡ ಇದೇ ರೀತಿ ನಾಟಕ ಮಾಡ್ತಾನೆ. ಸೊ ಇಬ್ಬರು ಕೂಡ ಅವಾಗ ಅವರು ಕೊನೆಗೆ ಜರಾಸಂಧ ಎಲ್ಲ ಸೈನ್ಯ ಪಡೆ ಜೊತೆಗೆ ಎಲ್ಲ ಅವನ್ನ ಹಿಂಬಾಲಿಸಿ ಕೊನೆಗೆ ಆ ಬೆಟ್ಟವನ್ನು ತಲುಪ್ತಾರೆ. ಆ ಬೆಟ್ಟದ ಮೇಲೆ ಎಷ್ಟು ಹುಡುಕರು ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಕೃಷ್ಣ ಬಲರಾಮನೆಯಲ್ಲಿ ಅವರು ಕೂಡ ಯಾಕೆ ಸಿಗ್ಲಿಲ್ಲ, ಅವ್ರ ಹತ್ರ ಟೆಕ್ನಾಲಜಿ ಇದೆ. ಅವ್ರ ಹತ್ರ ಸಾಮಾನ್ಯ ಇವಾಗ ಏನ್ ನಮ್ಗೆ ಡ್ರೋನ್ ಟೆಕ್ನಾಲಜಿ, ಈ ಟೆಕ್ನಾಲಜಿ ಎಲ್ಲ ಕೂಡ ಅವ್ರ ಹತ್ರ ಇರುತ್ತೆ. ಅವ್ರು ಇದಕ್ಕಿಂತ ಮೇಲಾಗಿ ಎಷ್ಟು ಟೆಕ್ನಾಲಜಿ ಇದೆ ಯಾರ ಹತ್ರ, ಜರಾಸಂಧ ಇಲ್ಲ. ಅವರೆಲ್ಲ ತುಂಬಾ ತಪಸ್ಸೆ ಮಾಡಿ ಆ ದಿವ್ಯ ಅವರು ಕೂಡ ಶಕ್ತಿಗಳನ್ನು ಪಡೆದಿದ್ದಾರೆ. ಅದೆಲ್ಲ ಮಾಡಿದ್ರು ಕೂಡ ಕೃಷ್ಣ ಬಲರಾಮ ಕಾಣಿಸ್ಲಿಲ್ಲ. ಅವರು ಕೃಷ್ಣ ಬಲರಾಮ ಅಲ್ಲೇ ಇದ್ರು, ಆದ್ರೆ ಕಾಣಿಸ್ತಿಲ್ಲ ಅವರು. ಕೊನೆಗೆ ಏನ್ ಮಾಡಿದ್ರು ಅವರು, ಏನ್ ಮಾಡೋದು ಆ ಕೊನೆಯ ಇದು ಬೆಟ್ಟದ ಸುತ್ತಿ ಅವರೆಲ್ಲ ಸೀಮೆ ಎಣ್ಣೆನೋ ಇನ್ನೇನೋ, ಇವಾಗ ಸೀಮೆ ಎಣ್ಣೆ ಇವಾಗ ನಮಗೆ, ಅವಾಗ ಯಾವ ರೀತಿಯಲ್ಲೋ ಮೋಸ್ಟ್ಲಿ ಕಟ್ಟಿಗೆಗಳು ಅದೆಲ್ಲ ಸೇರಿಸಿ ಮತ್ತೆ ಇನ್ನೇನಾದ್ರೂ ಇಂಧನವನ್ನು ಹಾಕಿ ಅವರು ಅದನ್ನ ಬೆಂಕಿ ಹಾಕ್ಬಿಡ್ತಾರೆ. ಸೊ ಬೆಂಕಿ ಹಾಕ್ಬಿಟ್ರೆ ಆಯ್ತು. ಇನ್ನು ಅವ್ರು ಇದ್ರು ಕೂಡ ಅವ್ರಿಗೆ ಇದ್ದಾರೆ ಅಂತ ಗೊತ್ತು, ಆದ್ರೆ ಕಾಣಿಸ್ತಾ ಇಲ್ಲ. ಎಷ್ಟು ಹುಡುಕಿದ್ರು ಕಾಣ್ತಾ ಇಲ್ಲ ಕೃಷ್ಣ ಬಲರಾಮ. ಕೊನೆಗೆ ಅವ್ರು ಏನ್ ಮಾಡ್ತಾರೆ, ಎಲ್ಲ ಸುತ್ತಿ ಈ ತರ ಎಲ್ಲ ಇಂಧನವನ್ನು ಹಾಕಿ ಬೆಂಕಿ ಹಾಕ್ಬಿಡ್ತಾರೆ. ಈ ಬೆಂಕಿಯಿಂದ ಸುಟ್ಟೋಗ್ಬಿಡ್ತಾರೆ. ಇನ್ನು ಬೆಂಕಿಯಿಂದ ಹೊರಗೆ ಬಂದ್ರೆ ನಾವಿದ್ದೇವೆ, ಇನ್ನ ಹೊರಗೆ ಬಂದ್ಬಿಡ್ತಾರೆ. ಯಾಕಂದ್ರೆ ಫುಲ್ ಅವರು ಸಂಪೂರ್ಣ ಅವರು ಸುತ್ತಬಿಟ್ಟಿದ್ದಾರೆ ಅವರು. ಆದ್ರೆ ಹೇಳ್ತಾರೆ ಕೃಷ್ಣ ಬಲರಾಮರು ಏನ್ ಮಾಡಿದ್ರು ಆ ಟೈಮ್ಗೆ, ಗುಡ್ಡದಿಂದ ಹಾರಿ ದ್ವಾರಕೆಗೆ ಬರ್ತಾರೆ. ಕೆಳಗೆ ಎಷ್ಟು ಮೈಲಿ ಅದು, 80,000 ಮೈಲಿ. ಸಾವಿರ ಅಲ್ಲ, ಎಷ್ಟು ದೊಡ್ಡ, ತುಂಬಾ 80 ಮೈಲಿ ಏನೇ ಅನ್ಕೊಳ್ತೀನಿ, 80 ಮೈಲಿ ಏನೋ ಅಷ್ಟು ಅನ್ಕೊಳ್ತೀನಿ. ಅಷ್ಟು ಎತ್ತರದ ಬೆಟ್ಟ ಮತ್ತೆ ಎಷ್ಟು ಎತ್ತರದ ಗುಡ್ಡ. ಇವಾಗ ಎತ್ತರದ ಬೆಟ್ಟ ಅಂದ್ರೆ ಮೌಂಟ್ ಎವರೆಸ್ಟ್ ಅಂತ ನಾವ್ ಹೇಳ್ತೇವೆ. ಮೌಂಟ್ ಎವರೆಸ್ಟ್ ಎಷ್ಟಿದೆ ಅದು, ಎಷ್ಟು ಅದರ ಅಡಿಯ ಹೈಟು, 9,000 ಎಷ್ಟು ನಿಯರ್ಲಿ ಅಷ್ಟು ಮೀಟರ್ ಅಂದ್ರೆ 9 ಕಿಲೋಮೀಟರ್ ಅಷ್ಟೇ. ಆದ್ರೆ ಇಲ್ಲಿ ಕೃಷ್ಣನಿಗೆ ಜಿಗಿದಿದ್ದು ಇದಕ್ಕಿಂತ ಎತ್ತರವಾದ ಬೆಟ್ಟ. ಸೊ ಇದು ಎಲ್ಲೋ ಇದು ಗುಜರಾತ್ ಎಲ್ಲ ಆ ಕಡೆ ರೀಜನ್ ಅಲ್ಲಿ. ಆಮೇಲೆ ಇದು ಬೆಟ್ಟಗಳೇನಂದ್ರೆ ಒಂದೊಂದ್ಸಲ ಮೇಲಿರ್ತವೆ, ಒಂದ್ಸಲ ಕೆಳಗಿರ್ತವೆ. ಎಲ್ಲ ಈ ಕಾಲದ ಪ್ರಭಾವದಲ್ಲಿ ಮೇಲಿಂದ ಕೆಳಗೆ ಚಿಕ್ಕದು ಕೂಡ ಆಗತ್ತೆ. ಸೊ ಹಾಗಾಗಿ ಬಹುಶಃ ಇಷ್ಟು ವರ್ಷಗಳಲ್ಲಿ ಕೆಳಗೆ ಆಗಿದೆ. ಯಾಕಂದ್ರೆ ಈ ಪ್ರದೇಶ ಹೇಳ್ತಾರೆ ಇಲ್ಲಿ ಈ ಬೆಟ್ಟದಿಂದಾನೇ ಕೃಷ್ಣನು ಜಿಗಿದಿದ್ದು ಅಂತ ಕೂಡ ಹೇಳ್ತಾರೆ. ಯಾವ್ದು ಸ್ಥಳವನ್ನು, ಅಲ್ಲಿ ದ್ವಾರಕಾ ಹತ್ರ ಎಲ್ಲೋ ಇರ್ಬೇಕಿದೆ. ದ್ವಾರಕಾ ಹತ್ರ ಎಲ್ಲೋ ಇರ್ಬೇಕಿದೆ. ಸೊ ಇಲ್ಲಿ ಕೇಳೋದು ನಾವು ಅಲ್ಲಿನೋ ಇಲ್ಲ ಅಂದ್ರೆ ರಾಜಸ್ಥಾನ್, ಇಲ್ಲೆಲ್ಲ ಆಯ್ತು ಗೊತ್ತಿಲ್ಲ ಆಯ್ತು. ಯಾಕಂದ್ರೆ ಈಗ ವೃಂದಾವನ, ಮಥುರಾ, ರಾಜಸ್ಥಾನ, ಉತ್ತರ ಪ್ರದೇಶ ಬಾರ್ಡರ್ ಇನ್ನೆಲ್ಲಿದಾಗುತ್ತೆ ನಂಗೆ ಅಷ್ಟು ನೆನಪಿಲ್ಲ, ಅಷ್ಟು ಗೊತ್ತಿಲ್ಲ, ವಿಚಾರಿಸ್ಬೇಕು. ಸೊ ಇಲ್ಲಿ ಹೇಳೋದು ಕೃಷ್ಣ ಅಷ್ಟು ಮೇಲಿಂದ ಕೃಷ್ಣ ಪಲಾಯನ ಮಾಡ್ತಾ ಕೃಷ್ಣ ಬಲರಾಮರು ಕೆಳಗಿದ್ರು. ಅದೇ ಕೃಷ್ಣ ಬಲರಾಮ ಏನೂ ಆಗ್ಲಿಲ್ಲ. ಮತ್ತೆ ಈಚೆ ಜರಾಸಂಧನಿಗೆ ಗೊತ್ತೂ ಆಗ್ಲಿಲ್ಲ. ಅಟ್ಲೀಸ್ಟ್ ಇವಾಗ ಕೃಷ್ಣ ಬಲರಾಮ ಜಂಪ್ ಮಾಡುವಾಗ ನೋಡಿದ್ರ ಇಲ್ಲ ಅಂದ್ರೆ ಇಲ್ಲ ಗೊತ್ತಾಗ ಅವ್ರು ಅನ್ಕೊಂಡ್ರು. ಅವರು ಆಯ್ತು, ಅವರು ಕೂಡ ಮತ್ತೆ ಶಿಶುಪಾಲನ ಇದಕ್ ಬರ್ತಾರೆ. ಅಲ್ಲಿ ಅವ್ರ ಸರ್ಪ್ರೈಸ್ ಅವ್ರಿಗೆ, ಅಯ್ಯೋ ಇದು ಕೃಷ್ಣ ಇಲ್ಲಿಂದ ಬಂದ ಕೃಷ್ಣ, ನಾವಲ್ಲಿ ಕೊಂದ್ಬಿಟ್ವಲ್ವಾ ಅವ್ರನ್ನ. ಕೃಷ್ಣನ ಯಾರು ಕೊಲ್ಲಿಕ್ ಆಗೋದಿಲ್ಲ. ಕೃಷ್ಣನಿಗೆ ಈ ಲೀಲೆ ನಂತರ ಕೃಷ್ಣನ ಒಂದು ಹೆಸರು ರಣಚೋರ್. ಏನು ಯುದ್ಧ ಭೂಮಿಯನ್ನು ಬಿಟ್ಟು ಪಲಾಯನಗೊಂಡ.
ಆಕ್ಚುಲಿ ಇದು ಕ್ಷತ್ರಿಯ ಧರ್ಮ ಅಲ್ಲ, ಇದು ಕ್ಷತ್ರಿಯ ಧರ್ಮ ಅಲ್ಲ. ಆದ್ರೆ ಕೃಷ್ಣನು ಈ ರೀತಿ ಮಾಡಿದ್ರು ಕೂಡ ಕೃಷ್ಣನು ಆರಾಧನೆ. ಕೃಷ್ಣನು ಕಳ್ಳನಾಗಿ ವ್ಯವಹರಿಸಿದ್ರು ಕೂಡ ಅವನ ಮಾಕನ್ ಚೋರ್ ಅಂತ ಹೇಳ್ತೀವಿ. ಕಳ್ಳ, ಚೋರ, ಬೆಣ್ಣೆ ಚೋರ, ಬೆಣ್ಣೆ ಕಳ್ಳ, ಆದ್ರೆ ಅದನ್ನ ನಾವು ಪೂಜಿಸುತ್ತೇವೆ. ಸೊ ಇದು ಭಗವಂತನ ದಿವ್ಯ ಸ್ಥಾನ. ಹಾಗಾಗಿ ಇದು ನಾವು ಭೌತಿಕ ಜಗತ್ತಿನ ನಮಗೆ ಧರ್ಮ ಇದೆ. ಕ್ಷತ್ರಿಯ ಧರ್ಮ ಇದೆ, ಬ್ರಾಹ್ಮಣ ಧರ್ಮ ಇದೆ, ವೈಶ್ಯ ಧರ್ಮ, ಶುದ್ಧ, ಇದೆಲ್ಲ ಧರ್ಮಗಳಿದೆ. ಕೃಷ್ಣನು ಈ ರೀತಿ ಅದನ್ನು ಉಲ್ಲಂಘಿಸಿದ್ರು ಕೂಡ ಅದು ಪೂಜನೀಯ. ಅದು ಭಗವಂತನ ಶ್ರೇಷ್ಠತೆಯನ್ನು ತೋರಿಸುತ್ತೆ. ಪ್ರಭುಜಿ, ಈ ಘಟನೆ ಆದ ಮೇಲೆ ಅವರು ರುಕ್ಮಿಣಿ ಸ್ವಯಂವರ ಆಗುದು ಅಲ್ಲ, ಈ ಒಂದು ಗುಡ್ಡದಿಂದ ಹಾರಿ ಬರ್ತಾರಲ್ವಾ ದ್ವಾರಕೆಗೆ, ಆಮೇಲೆ ರುಕ್ಮಿಣಿ ಸ್ವಯಂವರ. ಸೊ ಅದೇ ಕಾರಣಕ್ಕಾಗಿ ಅವ್ರು ಯುದ್ಧ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ನೀವು ಹೇಳಿದಾಗ ಇವ್ರ ಜೊತೆಗೆ ಆ ಸ್ವಲ್ಪ ಸಮಯ ಆಗುತ್ತೆ, ಅದೊಂದು ಕಾರಣ. ಇನ್ನು ಎಷ್ಟೋ ಕಾರಣಗಳಿದೆ, ಆದ್ರೆ ಮುಖ್ಯ ಕಾರಣ ಅವರು, ಈ ಮುಖ್ಯ ಕಾರ್ಯ ಇದೆ, ನಾನು ಹೋಗಿ ರುಕ್ಮಿಣಿ ದೇವಿಯನ್ನ ಅವರನ್ನು ರಕ್ಷಿಸಬೇಕು. ಇದು ಮತ್ತೆ ಮಾಡಿದ್ರೆ ಆಗತ್ತೆ. ಇವರೆಲ್ಲ ಕೊಲ್ಲೋದು, ಈ ಧರ್ಮ ಸ್ಥಾಪನೆ ಮಾಡೋದು, ಇದು ಮುಂದೆ ಮಾಡ್ಬೋದು. ಇವನನ್ನು ಮುಂಚೆ ಕೂಡ ಕೊಲ್ಬಹುದು. ಇನ್ನ ಇವನು ಎಲ್ಲ ಸೈನ್ಯಗಳನ್ನು ಸೇರಿಸ್ಕೊಂಡು ಬರ್ಲೋ, ಎಷ್ಟೋ ಸಲ ಆಗ್ಲೇ ಸೈನ್ಯವನ್ನು ಸೇರಿಸಿ ಕೃಷ್ಣನು ಕೊಂದ್ಬಿಟ್ಟಿದ್ದಾನೆ. ಕೃಷ್ಣನಿಗೆ ಇಚ್ಛೆ ಇತ್ತು ಕೇವಲ ಈಗ ಮುಂದೆ ಜರಾಸಂಧನ ಒಬ್ಬನೇ ಕೊಲ್ಬೇಕು ಅಂತ. ಕೃಷ್ಣನ ಮುಂದೆ ಮಾಡ್ತಾನೆ, ಜರಾಸಂಧನ ಒಬ್ಬನೇ ಕೊಲ್ತಾನೆ. ಇನ್ಯಾರನ್ನು ಕೊಲ್ಲದೆ, ಅವನ ಯಾವ ಸೈನ್ಯ ಪಡೆನೂ ಕೊಲ್ಲದೆ ಅವನೊಬ್ಬನನ್ನೇ ಕೃಷ್ಣನು ಕೊಲ್ತಾನೆ. ಇವರ ಭೀಮಸೇನ ಮೂಲಕ ಕೊಲ್ತಾನೆ. ಓಕೆ, ಸೊ ಇವತ್ತಿಗೆ ನಿಲ್ಲಿಸ್ಲಾ, ಇಲ್ಲಾಂದ್ರೆ ಇನ್ ಸ್ವಲ್ಪ ಶ್ಲೋಕಗಳು ಓದ್ಬೇಡ ನಾವು. ಇರ್ಲಿ, ಇವತ್ತು ನಿಲ್ಲಿಸ್ತೀನಿ ಅನ್ಸುತ್ತೆ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳ್ಬೇಕಂದ್ರೆ ಏನಾದ್ರು ಇದ್ರೆ ಹೇಳಿ, ಇಲ್ಲಾಂದ್ರೆ ನಾನು ನಿಲ್ಲಿಸ್ತೀನಿ. ಪ್ರಭುಜಿ, ಹರೇ ಕೃಷ್ಣ. ಪ್ರಭುಜಿ, ಹರೇ ಕೃಷ್ಣ. ಮತ್ತೆ ಇಂಗ್ಲಿಷ್ ಫಾರ್ಮ್ ಇದ್ರೆ ಕಳಿಸಿ ಪ್ರಭುಜಿ ನನಗೆ. ಮಾತಾಜಿ, ಇಂಗ್ಲಿಷ್ ಇನಿಷಿಯೇಷನ್ ಇದು ಇಂಗ್ಲಿಷ್ ಫಾರ್ಮ್ ಇದ್ರೆ ಕಳಿಸಿ ಪ್ರಭುಜಿ. ಇವ್ರಿಗೆ ಗುಣಶ್ರೀ ಮಾತಾಜಿ ಕೇಳಿ. ಮಾತಾಜಿ ಓಕೆ, ಇರುತ್ತೆ ಅವ್ರ ಇರುತ್ತೆ. ನನ್ನ ಹತ್ರ ಇರ್ಬೇಕು, ನಾನು ಎಲ್ಲಾನು ಕೂಡ ಎಲ್ಲ ಇಡ್ಬೇಕು, ಹುಡುಕ್ಬೇಕು ನಾನು. ಸೊ ಅವ್ರಿಗೆ ಕೇಳಿ, ಅವರನ್ನು ಕೇಳ್ತೀನಿ. ಕೇಳಿ ಅವ್ರ ಹತ್ರ ಖಂಡಿತವಾಗಿರುತ್ತೆ ಅವ್ರ ಹತ್ರ. ಇಲ್ಲ ಅಂದ್ರೆ ಮತ್ತೆ ಹೇಳಿ ನಂಗೆ, ನೋಡೋಣ. ಪ್ರಭುಜಿ, ಇನ್ನೊಂದು ಪ್ರಶ್ನೆ ಇದೆ ಪ್ರಭುಜಿ. ಉಡುಪಿಯಲ್ಲಿ ಪೇಜಾವರ ಮಠದಿಂದ ದೀಕ್ಷೆ ಆಗಿದೆ